ವದನ ಸುಗುಣ ವಿಶಾಲ ದಯಾ ಸದನ ದಯಾ ಸದನ ನಮಸ್ಕಾರ. ನಾವು ಶ್ರೀಯುತ ದೇವಕಾನ ಕೃಷ್ಣ ಭಟ್ ಅವರ ಜೊತೆ ಯಕ್ಷಗಾನ ತೆಂಗುತಿಟ್ಟು ಯಕ್ಷಗಾನದ ಪ್ರಸಾಧನಗಳು ಅದರ ಬಗ್ಗೆ ಸ್ವಲ್ಪ ವಿಚಾರ ವಿಮರ್ಶೆ ಮಾಡಬೇಕೆನ್ನುವಂಥ ದೃಷ್ಟಿಕೋನದಿಂದ ಇಲ್ಲಿ ಸೇರಿಕೊಂಡಿದ್ದೇವೆ. ನಮಸ್ತೆ ಸರ್. ನಮಸ್ಕಾರ. ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ವಿವರಿಸಿ ಸರ್. ನೋಡಿ ಸ್ವಾಮಿ, ಯಕ್ಷಗಾನ ಎನ್ನುವುದು ನಮಗೆ ಇಲ್ಲಿನ ಮಣ್ಣಿನ ಕಲೆ. ಅದರಿಂದ ಆಕರ್ಷಿತನಾಗುವುದು ದೊಡ್ಡ ವಿಷಯ ಏನೂ ಅಲ್ಲ. ಯಾಕಂದರೆ ಎಲ್ಲ ಕಡೆಯಲ್ಲೂ ಯಕ್ಷಗಾನಗಳ ಕಾರ್ಯಕ್ರಮ ನಡೆಯುತ್ತಿರುವಾಗ ಆ ಕಲೆಗೆ ಸ್ವಾಭಾವಿಕವಾಗಿ ನಾನು ಆಕರ್ಷಿತನಾದೆ. ಹೌದು. ಆರಂಭದಲ್ಲಿ ನಾನು ತಾಳಮದ್ದಳೆಯಲ್ಲಿ ಅರ್ಥ ಹೇಳುವುದಕ್ಕೆ ಅಭ್ಯಾಸ ಮಾಡಿದೆ. ಆಮೇಲೆ ನಾನು ವೇಷಭೂಷಣಗಳ ವಿಭಾಗಕ್ಕೆ ಬಂದೆ. ಪ್ರಪ್ರಥಮವಾಗಿ ತಾಳಮದ್ದಲೆ ಅರ್ಥ ಹೇಳುವುದು, ಮತ್ತೊಂದಿಷ್ಟು ಸಮಯ ವೇಷ ಮಾಡ್ತಿದ್ದೆ. ಆಮೇಲೆ ವೇಷಭೂಷಣಗಳ ಪರಿಕರಕ್ಕೆ ಬಂದೆ. ಸರಿ. ಅಂದ್ರೆ ಸರ್, ಈ ವೇಷಭೂಷಣದ ವಿಭಾಗಕ್ಕೆ ವಿಶೇಷವಾಗಿ ಬರ್ಲಿಕ್ಕೆ ಕಾರಣ ಏನು? ಅಂದ್ರೆ ನೀವು ವೇಷ ಮಾಡ್ತಿದ್ರಿ, ತಾಳಮದ್ದಲೆ ಅರ್ಥ ಹೇಳ್ತಿದ್ರಿ, ಆಮೇಲೆ ನೀವು ಈ ಪ್ರಸಾದನ ವಿಭಾಗಕ್ಕೆ ಬಂದದ್ದು. ಈ ಸೆಳೆತಕ್ಕೆ ಕಾರಣ ಏನು? ಯಾಕೆಂದ್ರೆ ಎಲ್ಲರೂ ಇದಕ್ಕೆ ಬರ್ಲಿಕ್ಕೆ ಬಹಳ ಹಿಂದೆ ಮುಂದೆ ನೋಡ್ತಾರೆ. ಅಂತದ್ರಲ್ಲಿ ನೀವು ವಿಶೇಷವಾಗಿ ಇದನ್ನೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು?
ನೋಡಿ ಸ್ವಾಮಿ, ಇದು ನನಗೆ ವೃತ್ತಿ ಅಲ್ಲ. ಹಾಂ ನಾನು ವೃತ್ತಿಯಲ್ಲಿ ಅಧ್ಯಾಪಕ. ಹಾಂ ಯಕ್ಷಗಾನ ನನಗೊಂದು ಹವ್ಯಾಸ. ಅದರಲ್ಲಿ ನಾನು ಒಂದು ಮಟ್ಟಿಗೆ ಒಳ್ಳೆಯ ಅರ್ಥವೂ ಹೇಳ್ತಿದ್ದೆ, ಒಳ್ಳೆಯ ವೇಷವೂ ಮಾಡ್ತಿದ್ದೆ ಹವ್ಯಾಸಿಯಾಗಿ. ಆ ಕಾಲಕ್ಕೆ ಹವ್ಯಾಸಿ ವೇಷಧಾರಿಗಳಿಗೆ ಈ ವೇಷಭೂಷಣಗಳ ವಿಭಾಗವನ್ನು ಬಾಡಿಗೆಗೆ ಕೊಡುವಲ್ಲಿಂದ ತಂದು ವೇಷ ಹಾಕಬೇಕಾದಂತಹ ಸ್ಥಿತಿ ಇತ್ತು. ಇವತ್ತು ಅದೇ ಸ್ಥಿತಿ ಇದೆ ಅನ್ನೋಣ. ಆಗ ಈ ನಾವು ಸಂಪರ್ಕಿಸುವಂತಹ ವೇಷಭೂಷಣಗಳ ಹೆಚ್ಚಿನ ಸಂಸ್ಥೆಗಳಲ್ಲಿ ಒಂದಲ್ಲೊಂದು ಕೊರತೆಗಳು, ನಾವು ವೇಷ ಮಾಡುವಾಗ ಚೌಕಿಯಲ್ಲಿ ಒಂದಲ್ಲ ಒಂದು ವಸ್ತುಗಳ ಕೊರತೆಗಳು ಇತ್ಯಾದಿಗಳು ಬಾಧಿಸ್ತಿದ್ದರು. ಆಮೇಲೆ ನಾನು ಅಧ್ಯಾಪಕನಾದ್ದರಿಂದ ಸ್ವಲ್ಪ ಈ ಶಾಲೆಯ ವಾರ್ಷಿಕೋತ್ಸವ, ಊರಿನ ಜಾತ್ರೆ ಇತ್ಯಾದಿಗಳಲ್ಲಿ ಈ ಮೇಕಪ್ ಮಾಡಲಿಕ್ಕೆ ಹೋಗ್ತಿದ್ದೆ. ಮಕ್ಕಳನ್ನ ಡ್ಯಾನ್ಸಿಂಗ್ಗಳಿಗೋ ನಾಟಕಗಳಿಗೋ ವೇಷ ಮಾಡಲಿಕ್ಕೆ ಹೋಗ್ತಿದ್ದೆ. ಜೊತೆಯಲ್ಲಿ ಒಂದು ಸಣ್ಣ 3 ಗಂಟೆ ಯಕ್ಷಗಾನದ ಪ್ರದರ್ಶನ ಇದ್ದರೆ ಅದಕ್ಕೂ ಮೇಕಪ್ ಮಾಡ್ತಿದ್ದೆ. ಇದು ಮುಂದೆ ಏನಾಯಿತು ಅಂದರೆ ನನಗೆ ಅದರಲ್ಲಿ ಸ್ವಲ್ಪ ಆಸಕ್ತಿ ಹೆಚ್ಚು ಬೆಳೆಯಿತು. ನಾನೊಬ್ಬ ಮೇಕಪ್ ಮ್ಯಾನ್ ಆದೆ. ಮೇಕಪ್ ಮ್ಯಾನ್ ಆಗುವುದರ ಜೊತೆಗೆ ಅಲ್ಲಿ ಇಲ್ಲಿ ಇರುವ 1-2-3 ವೇಷಭೂಷಣಗಳ ಸಂಸ್ಥೆಯವರ ಜೊತೆಗೂ ಮೇಕಪ್ಪಿಗೆ ಹೋಗೋದಕ್ಕೆ ಆರಂಭ ಮಾಡಿದೆ. ಹೌದು. ಮುಂದೆ ಇದೇ ನನಗೊಂದು ಪ್ರೇರಣೆ ಆಯಿತು, ಯಾಕೆ ನಾನೇ ಒಂದು ಸಂಸ್ಥೆ ಮಾಡುವಾಗ. ಹಾಗೆ 1985ರಲ್ಲಿ ಗಣೇಶ್ ಕಲಾವೃಂದ ಕೈವಳಿಕೆಯನ್ನು ಯಕ್ಷಗಾನದ ವೇಷಭೂಷಣಗಳನ್ನು ಒದಗಿಸುವ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ. ಇದು ನನಗೆ ಅದಕ್ಕೆ ಪ್ರೇರಣೆ ಅಷ್ಟೆ. ಅಲ್ಲಿಂದ ಮುಂದೆ ನೀವು ಈ ಪ್ರಸಾದನ ವಿಭಾಗದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡ್ರಿ. ಈಗ ನೋಡಿ, ಯಕ್ಷಗಾನ ಕ್ಷೇತ್ರವನ್ನು ಅದು ಯಾವುದೇ ವಿಭಾಗ ಆಗಲಿ, ವೇಷಗಾರಿಕೆ ಆಗಲಿ ಅಥವಾ ಅರ್ಥಗಾರಿಕೆ ಆಗಲಿ ಅಥವಾ ಈ ರೀತಿ ಪ್ರಸಾದನದ್ದಾಗಲಿ ಯಾವುದೇ ಆಗಲಿ, ನಾನು ಇದರಿಂದ ಹೊಟ್ಟೆ ಹೊರೆದುಕೊಳ್ತೇನೆ ಅಂತ ಹೇಳಿ ಯಾರಾದರೂ ಯುವಕರು ಬರ್ತಾರೆ ಅಂತ ಆದರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಹೊಟ್ಟೆಪಾಡಿಗಾಗಿ ಬಂದರೆ ಅವರಿಗೆ ಇದರಿಂದ ಏಳಿಗೆ ಅಂತ ಆಗ್ತದ, ಅಥವಾ ಯಕ್ಷಗಾನಕ್ಕೂ ಅವರಿಂದ ಏನಾದರೂ ಸಿಗ್ಲಿಕ್ಕೆ ಸಾಧ್ಯ ಉಂಟಾ? ನೋಡಿ ಸ್ವಾಮಿ, ಯಾವುದೇ ಕಸುಬನ್ನು ನಾವು ಆಯ್ಕೆ ಮಾಡುವಂತಹ ಅಧಿಕಾರ ನಮಗಿದೆ. ಅದು ಹೌದು, ವ್ಯಕ್ತಿ ಸ್ವಾತಂತ್ರ್ಯ. ಹೌದು. ಯಾವ ಕಸುಬನ್ನು ನಾವು ಆಯ್ಕೆ ಮಾಡುತ್ತೇವೋ ಆ ಕಸುಬಿನ ಬಗ್ಗೆ ಪೂರ್ಣ ತಾದಾತ್ಮ್ಯತೆ ಬೇಕು ಅನ್ನೋ ಅದನ್ನು ಪ್ರೀತಿಸಬೇಕು. ಆ ಕಸುಬಿಗೆ ನಾವು ಒದಗಿಸಬೇಕಾದಂತಹ ನ್ಯಾಯವನ್ನು ಒದಗಿಸಬೇಕು. ಅದು ಕೂಲಿ ಕೆಲಸ ಆಗಲಿ, ಅಧ್ಯಾಪಕ ವೃತ್ತಿ ಆಗಲಿ, ಯಕ್ಷಗಾನದ ಕಲಾವಿದನಾಗಲಿ, ಏನೇ ಆಗಲಿ, ನಾನು ಮಾಡುವ ಆ ಕೆಲಸದಲ್ಲಿ ಏನು ಮಾಡಬೇಕಾಗಿದೆ ಅದಷ್ಟನ್ನು ಮಾಡುತ್ತೇನೆ ಎನ್ನುವಂತಹ ತೃಪ್ತಿ ಬೇಕು. ಅದು ಹೊರತು ಯಾರಿಗೂ ಯಾವುದರಲ್ಲಿ ಏಳಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆ ಒಂದು ಮನೋಭಾವನೆ ಇಲ್ಲದೆ ಬಂತು ಅಂತಂದ್ರೆ ಅವರಿಗೂ ಏಳಿಗೆ ಇಲ್ಲ, ಯಕ್ಷಗಾನ ವೃತ್ತಿಗೂ ಏಳಿಗೆ ಇಲ್ಲ. ಯಕ್ಷಗಾನದ ಪ್ರಸಾದನ ವಿಭಾಗದಲ್ಲಿ ಅಂದ್ರೆ ಈಗ ಯಾವುದು ವೇಷಭೂಷಣ ವಿಭಾಗದಲ್ಲಿ ನಾನು ಹೇಳುದು ವಿಶೇಷವಾಗಿ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಅಂತ ನಾವು ಯಾವುದನ್ನೆಲ್ಲ ಹೇಳ್ಬೋದು? ಈಗ ಯಕ್ಷಗಾನದ ವೇಷಭೂಷಣಗಳಲ್ಲಿ ಪಾರಂಪರಿಕೆ ಅಥವಾ ಶಾಸ್ತ್ರೀಯತೆ, ಈ ಶಾಸ್ತ್ರೀಯತೆ ಮತ್ತು ಪಾರಂಪರ್ಯ ಎನ್ನುವ 2 ಪದಗಳಿಗೆ ಬೇರೆ ಬೇರೆ ಅರ್ಥಗಳಿವೆ ಅಂತ ನನ್ನ ಅನಿಸಿಕೆ. ಹೌದು ಹೌದು, ನಾನು ಪಾರಂಪರ್ಯದ ಬಗ್ಗೆ ಮಾತ್ರ ಹೇಳಬಲ್ಲೆ. ಪಾರಂಪರ್ಯ ಅಂದ್ರೆ ಏನು? ನಮ್ಮ ಹಿಂದಿನವರು ಕೊಟ್ಟಂತಹ ಕೊಡುಗೆ ಅದು ಟ್ರೆಡಿಷನ್. ಅದನ್ನು ನಾವು ಪಾರಂಪರ್ಯ ಅಂತ ಒಪ್ಪಿಕೊಳ್ಳುವುದು. ಹೌದು. ಯಕ್ಷಗಾನ ಆರಂಭ ಆಗಿ 300-400 ವರ್ಷಗಳಿಂದ ಮೇಲಾಯಿತು ಅಂತ ಹೇಳ್ತಾರೆ. ಹೌದು. ಹಾಗಿದ್ರೆ ಆ ಕಾಲದಲ್ಲಿ ಅದು ಹೇಗಿತ್ತು, ಈಗ ಹೇಗಿದೆ ಎನ್ನುವುದನ್ನು ನಮಗೆ ಊಹಿಸಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ. ಹೌದು, ನಾವು ನೋಡಿದಂದಿನಿಂದ ನಾವು ತೊಡಗಬಹುದು. ಹೌದು. ಈಗ ಪಾರಂಪರ್ಯ ಅಂದರೆ ನಮ್ಮ ಹಿಂದಿನವರು ಯಕ್ಷಗಾನದ ವೇಷಭೂಷಣಗಳನ್ನು ಹೇಗೆ ಮಾಡಿಕೊಡುತ್ತಿದ್ರು, ಅದು ಇವತ್ತು ಎಷ್ಟು ಬದಲಾವಣೆಯಾಗಿದೆ. ಈ ಬದಲಾವಣೆ ಸಮಂಜಸವ ಅಲ್ಲ, ಮೊದಲಿನದ್ದನ್ನೇ ನಾವು ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವುದೇ ಈ ಪಾರಂಪರ್ಯ ಮತ್ತು ನವ್ಯ ಸಂಪ್ರದಾಯದ ಒಳಗಿನ ತಾಕಲಾಟ. ಹೌದು. ಪಾರಂಪರ್ಯ ಅಂತ ಹೇಳುವುದನ್ನು
ಯಾವುದೇ ಈ ಜನಪದ ಕಲೆಗಳಿರಲಿ, ಹೌದು, ಅದಕ್ಕೆ ಅದರದ್ದೇ ಆದಂತಹ ಒಂದು ವೇಷಭೂಷಣಗಳ ನಿಖರವಾದಂತಹ ಒಂದು ಆಯ ಇದೆ. ಹೌದು. ಆ ಆಯ ಪ್ರಮಾಣದಲ್ಲಿ ಅದು ಮುಂದುವರೆದರೆ ಚಂದ ಅಂತ ನನ್ನ ಅನಿಸಿಕೆ. ಹೌದು ಹೌದು. ಯಕ್ಷಗಾನದ ಆಹಾರ್ಯದ ಬಗ್ಗೆ ಸ್ವಲ್ಪ ವಿಚಾರ ಹೇಳಿ ಸರ್. ಅಂದರೆ ಈ ವೇಷಭೂಷಣಗಳು, ಆಮೇಲೆ ಈ ಕಿರೀಟಗಳು ಎಲ್ಲ ಸಮಗ್ರವಾಗಿ ಅದರ ಬಗ್ಗೆ ನೀವು ನಿಮ್ಮ ಅನುಭವದಲ್ಲಿ ನೀವು ಏನು ಕಂಡುಕೊಂಡಿದ್ದೀರಿ ಅದನ್ನೆಲ್ಲ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಯಕ್ಷಗಾನದಲ್ಲಿ ಆಹಾರ್ಯವು ಅಭಿನಯದ ಒಂದು ಅಂಗ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಹೌದು ಹೌದು. ಹಾಗಿರುವಾಗ ಆಹಾರ್ಯ ಕೆಟ್ಟರೆ ಅಭಿನಯ ಕೆಟ್ಟಾಗೆ. ಹೌದು. ಹಾಗಾಗಿ ಯಕ್ಷಗಾನದಲ್ಲಿ ಆಹಾರ್ಯಕ್ಕೆ ಅತೀ ಮಹತ್ವ ಇದೆ ಅಂತ ಅನ್ನೋನ. ಅದು ಪ್ರಮಾಣಬದ್ಧವಾಗಿರಬೇಕು, ಶಾಸ್ತ್ರಬದ್ಧವಾಗಿರಬೇಕು ಮತ್ತು ಅಂದವಾಗಿರಬೇಕು. ಆ ನಿಟ್ಟಿನಲ್ಲಿ ನಾನು ಸಾಕಷ್ಟು ಪರಿಶ್ರಮ ಪಟ್ಟವ, ಹೆಸರು ಪಡೆದವ. ಹೌದು ಹೌದು. ಅದರಲ್ಲಿ ಹೆಮ್ಮೆ ಇದೆ ನನಗೆ. ಈ ಸಾಧಾರಣವಾಗಿ ಯಕ್ಷಗಾನದಲ್ಲಿ ಈ ವೇಷಭೂಷಣಗಳ ವಿಭಾಗ ಅಂದರೆ ಆಹಾರ್ಯದ ವಿಭಾಗ. ಹೌದು. ಅದರಲ್ಲಿ ಒಂದು ವಿಭಾಗ ಬಟ್ಟೆಯದ್ದು, ಮತ್ತೊಂದು ವಿಭಾಗ ಆಭರಣಗಳು. ಹೌದು. ಈ ಆಭರಣ ಎನ್ನುವಾಗ ಕಿರೀಟದಿಂದ ಆರಂಭಿಸಿ ಕಾಲಿನ ಗೆಜ್ಜೆಯ ತನಕದವರೆಗಿನದ್ದು ಆಭರಣಗಳ ಸಾಲಿಗೆ ಬರ್ತದೆ. ಹೌದು ಹೌದು. ಹಾಕುವ ದಗಲೆ, ಸೋಗವಲ್ಲಿ, ಬಾಲುಮುಂಡು, ಇಜಾರು, ಕಾಲ, ಚೆಂಡಿನ ತನಕದವರೆಗಿನದ್ದು ಬಟ್ಟೆಯ ವಿಭಾಗದಲ್ಲಿ ಹೌದು. ಸಾಧಾರಣವಾಗಿ ನಾವು ಒಂದು 4-5 ವಿಭಾಗವ ಈ ವೇಷಭೂಷಣಗಳಲ್ಲಿ ಗುರುತಿಸಬಹುದು. ಒಂದು ಪ್ರಧಾನವಾಗಿ ಕೋಲು ಕಿರೀಟ, ಹೌದು, ಆ ವಿಭಾಗ. ಮತ್ತೊಂದು ಪಕಡಿ ವಿಭಾಗ, ಹೌದು. ಇನ್ನೊಂದು ಬಣ್ಣ, ಆಮೇಲೆ ವಿಶಿಷ್ಟವಾದಂಥ ಹೆಣ್ಣು ಬಣ್ಣ, ಮತ್ತೆ ಸ್ತ್ರೀ ವೇಷದ ವಿಭಾಗ, ಹಾಸ್ಯದ ವಿಭಾಗ. ಈ ರೀತಿಯಾಗಿ ನಾವು ಯಕ್ಷಗಾನದ ವೇಷಭೂಷಣಗಳನ್ನು ವಿಂಗಡಿಸಬಹುದು. ಹೌದು ಹೌದು. ಅದರಲ್ಲಿ ಸಾಮಾನ್ಯವಾಗಿ ಈ ಬಟ್ಟೆಯ ವಿಭಾಗದಲ್ಲಿ ಈ ಕೋಲು ಕಿರೀಟ ಮತ್ತು ಬಣ್ಣದ ವಿಭಾಗ ಸುಮಾರು ಒಂದೇ ಹಾಗೆ ಬರ್ತವೆ. ಬಟ್ಟೆಯ ಬಣ್ಣಗಳು ಮಾತ್ರ ಬೇರೆ, ಅದರ ಆಕಾರ ಒಂದೇ ಹಾಗೆ. ಹೌದು ಹೌದು. ಪಕಡಿ ವೇಷದಲ್ಲಿ ಉಪಯೋಗಿಸುವ ರವಿಕೆ ಅಥವಾ ಅಂಗಿ, ಆ ಒಂದು ಬದಲಾವಣೆ ಬಿಟ್ಟರೆ ಬಾಕಿ ಎಲ್ಲ ಮೇಲಿನ 2 ವೇಷಗಳಿಗೆ ಸೇರ್ಪಡೆಗೊಳ್ಬಹುದು. ಹೆಣ್ಣು ಬಣ್ಣದ್ದು ಹೆಚ್ಚು ಕಡಿಮೆ ಬಣ್ಣದ ವೇಷದ ಜವಳಿಯ ವಿಭಾಗಕ್ಕೆ ಬರುತ್ತದೆ. ಅದರಲ್ಲಿ ಪ್ರತ್ಯೇಕ ವಿಭಾಗವಾಗಿ ಗುರುತಿಸಲ್ಪಡುವುದು ಒಂದು ಸ್ತ್ರೀ ವೇಷದ ವಿಭಾಗ, ಮತ್ತೊಂದು ಹಾಸ್ಯ. ಹೀಗೆ ವಿಂಗಡಿಸುವುದು. ಈ ಯಕ್ಷಗಾನ ವೇಷಭೂಷಣಗಳ ಮೂಲ ಉದ್ದೇಶ ಏನು? ಇದರ ಮೂಲ ಎಲ್ಲಿಂದ, ಹೇಗೆ? ಈಗ ಯಕ್ಷಗಾನ ಆರಂಭ ಆದದ್ದು ಹೇಗೆ, ಯಾವ ಮಾಧ್ಯಮ ಅಥವಾ ಯಾವ ವಿಭಾಗವೋ ಯಾವ ಮಾಧ್ಯಮವೋ ಅಥವಾ ಯಾವುದೋ ಒಂದು ಮೂಲ ಸ್ವರೂಪದಿಂದ ಪ್ರೇರಣೆಗೊಂಡು ಯಕ್ಷಗಾನ ಆರಂಭ ಆಯಿತು ಅಂತ ಹೇಳೋದು ಕೇಳಿದ್ದೇನೆ. ಹೌದು, ನಾವು ಹಾಗೆ ಆ ರೀತಿ ತಿಳ್ಕೊಂಡು ಮುಂದುವರಿದ್ವಿ. ಅಂದ್ರೆ ಯಕ್ಷಗಾನದ ಜನಕ ಪಾರ್ಥಿಸೊಬ್ಬ ಅಂತ ಹೇಳಿದರು. ಈ ಯಕ್ಷಗಾನ ಎನ್ನುವ ಒಂದು ನೃತ್ಯ, ಸಂಭಾಷಣೆ, ಹಾಡುಗಾರಿಕೆ, ಈ ವಿಭಾಗದ ಒಂದು ವಿಶಿಷ್ಟವಾದ ಕಲೆ ಇದು. ಈ ಕಲೆ ರೂಪುಗೊಳ್ಳುವುದಕ್ಕೆ ಮೂಲ ಪ್ರೇರಣೆ ಏನು ಅಂತ ಹೇಳಿದರೆ, ದೇವಸ್ಥಾನಗಳಲ್ಲಿ ಮೊದಲು ದೇವರನ್ನು ಹೊಗಳಿ ಹಾಡುತ್ತಿರುವಂತಹ ಒಂದು ಸಂಪ್ರದಾಯ, ಆಮೇಲೆ ಅದಕ್ಕೆ ಆ ಹೊಗಳಿ ಹಾಡಿದ ಮೇಲೆ ಆ ಅರ್ಥ ವಿವರಣೆ ಇತ್ಯಾದಿ ಇದರಿಂದ ಆರಂಭ ಆಯಿತು. ಮುಂದೆ ಬೇರೆ ಬೇರೆ ಕಲಾ ಪ್ರಕಾರಗಳ ಪ್ರೇರಣೆಯಿಂದ ಬಂದದ್ದು.
ಅಂತೆಲ್ಲ ಹೇಳ್ತಾರೆ. ಹಾಗಿದ್ರೆ ಆ ಮೂಲ ಸಂಶೋಧನೆಯನ್ನು ಮಾಡಿದವರು ಇಲ್ಲ ಒಂದೇ. ನಾವು ಅದನ್ನು ಅಂತೂ ಬೆಳೆದು ಬಂದಿದೆ. ಬೆಳೆದು ಬಂದು ಒಂದು ಸಾಕಾರಗೊಂಡಂತಹ ಈ ಕಲೆ ಅತ್ಯಂತ ಶ್ರೀಮಂತ ಕಲೆಯಾಗಿ ಇವತ್ತು ಉಳಿದಿದೆ. ಹಾಗಾಗಿ ಇದರ ಮೂಲ ಸ್ವರೂಪ ಏನು ಅಂತ ಅಥವಾ ಇದು ಯಾವುದರಿಂದ ಬಂದದ್ದು ಅಂತ ನನಗೆ ಹೇಳಲಿಕ್ಕೆ ಕಷ್ಟ ಉಂಟು. ಆದರೆ ಇಷ್ಟು ಹೇಳಬಹುದು ಏನು ಅಂತ ಹೇಳಿದರೆ, ತೆಂಕುತಿಟ್ಟಿನ ಯಕ್ಷಗಾನದ ವೇಷಭೂಷಣ ಹಾಗೂ ಮಣಿ ಸಾಮಾನು ಅಥವಾ ಆಭರಣಗಳು, ಇದಕ್ಕೆ ಹೆಚ್ಚು ಕಡಿಮೆ ನಮ್ಮ ಕೇರಳದ ಕೆಲವು ಕಲೆಗಳ ಕಲಾ ಪ್ರಕಾರಗಳ ಸಾಮ್ಯತೆಯನ್ನು ಕಾಣ್ತೇವೆ. ಅದು ಯಕ್ಷಗಾನದಿಂದ ಅವರು ತೆಕ್ಕೊಂಡದ್ದ, ಅವರಿಂದ ಯಕ್ಷಗಾನಕ್ಕೆ ಬಂದದ್ದು ಎನ್ನುವ ವಾದ ನಮಗಿಲ್ಲಿ ಅನಗತ್ಯ. ಹೌದು ಹೌದು. ಯಕ್ಷಗಾನದ ಈಗ ನಾವು ಆರಂಭ ಮಾಡಿದ್ದು ಸಾಧಾರಣ ಹೆಚ್ಚು ಕಡಿಮೆ ಯಕ್ಷಗಾನಕ್ಕೆ ಇಳಿದದ್ದು 69ನೇ ಇಸವಿಯಲ್ಲಿ. ಹೌದು ಹೌದು. ಅದಕ್ಕಿಂತ ಮೊದಲು ನಾನು ಹುಟ್ಟಿದ್ದೆ 47ರಲ್ಲಿ. ಅದಕ್ಕಿಂತ ಮೊದಲು ಒಂದು ಹೆಚ್ಚು ಕಡಿಮೆ ಒಂದು 60ನೇ ಇಸವಿಯ ಹಿಡಿಯುವ 60ನೇ ಇಸವಿಯಿಂದ ನಂತರ ಒಂದು 9 ವರ್ಷಗಳ ಕಾಲ ಯಕ್ಷಗಾನವನ್ನು ನೋಡಿದ್ದು. ಈ ಅನುಭವವನ್ನೇ ನಾವು ಅದಕ್ಕಿಂತ ಹಿಂದಿನಿಂದ ಕೇಳಿ ತಿಳಿದದ್ದು. ಹೌದು ಹೌದು. ಸಾಧಾರಣವಾಗಿ ಯಕ್ಷಗಾನಕ್ಕೆ ನಾವು ನೋಡುವಾಗ ಆ ಕಾಲದಲ್ಲಿ ಹೊಸತನ ಬಂದಿದೆ ಎನ್ನುವ ಆಗಲೇ ಇತ್ತು. ಹಾಗಾದ್ರೆ ಹೊಸತನ ಬಂದಿದೆ, ಯಕ್ಷಗಾನದ ಮೂಲ ಸ್ವರೂಪ ಹಾಳಾಗಿದೆ, ಯಕ್ಷಗಾನ ಕುಲಗೆಟ್ಟಿದೆ ಇತ್ಯಾದಿ ಬೊಬ್ಬೆ ಆರಂಭ ಆಗಿತ್ತು ಆ ಕಾಲದಲ್ಲಿ. ನಾನು ವೇಷ ಮಾಡುವಾಗಂತೂ ಯಕ್ಷಗಾನದ ಮೂಲ ಸ್ವರೂಪ ಪೂರ ಹಾಳಾಗಿತ್ತು ಅಂತ ಹೇಳ್ತಿದ್ರು. ವಿಷಯ ಹೌದು, ಯಾಕಂದ್ರೆ ನಾಟಕೀಯ ವೇಷಗಳು ಮತ್ತು ಮನಸ್ಸಿಗೆ ಬಂದ ಬಟ್ಟೆಗಳನ್ನು, ಮನಸ್ಸಿಗೆ ಬಂದಂತಹ ಆಭರಣಗಳನ್ನು ಉಪಯೋಗಿಸಿ ವೇಷ ಮಾಡುವ ಪದ್ಧತಿ ಬಂದು ಹೋಗಿತ್ತು. ಹೌದು ಹೌದು. ಆಮೇಲೆ ಅದಕ್ಕೆ ಪ್ರಾಜ್ಞರು, ಕೆಲವು ಯಕ್ಷಗಾನ ಆಸಕ್ತರು ಮೊದಲಾದವರು ಹಲವು ಕಮ್ಮಟಗಳು, ಆಮೇಲೆ ಕಾರ್ಯಾಗಾರಗಳು ಇತ್ಯಾದಿಗಳನ್ನು ಮಾಡುವುದರ ಮೂಲಕವಾಗಿ ಯಕ್ಷಗಾನ ಮೊದಲಿನ ಹಳೆ ಪದ್ಧತಿಗೆ ಬರಬೇಕು ಎನ್ನುವುದರಿಂದ ಆರಂಭ ಆಗಿ ಈಗ ಹೊಸತನವನ್ನು ಕೈ ಬಿಡುವ ನಿಟ್ಟಿನಲ್ಲಿ ಬಹಳ ವೇಗವಾಗಿ ಮುನ್ನಡೆಯುತ್ತಾ ಇದ್ದೇವೆ. ಹೌದು 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 ಸರ್. ಯಕ್ಷಗಾನದ ಆಹಾರ್ಯದ ಬಗ್ಗೆ ಅಂದ್ರೆ ವೇಷಭೂಷಣಗಳಾಗ್ಲಿ ಅಥವಾ ಕಿರೀಟಗಳಾಗ್ಲಿ ಮಣಿ ಸಾಮಾನುಗಳಾಗ್ಲಿ ಇದು ಎಲ್ಲದಕ್ಕೆ ಬಳಸುವ ಪರಿಕರಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಈ ಯಕ್ಷಗಾನದಲ್ಲಿ ಕಾಲ ಕಾಲಕ್ಕೆ ಬಳಸಬಹುದಾದಂತಹ ವಸ್ತುಗಳ ಬದಲಾವಣೆ ಆಗಿವೆ. ಹೌದಪ್ಪ ಹೌದು. ಈಗ ಉದಾಹರಣೆಗೆ ಬಹಳ ಮೊದಲಿಗೆ ಮರದ ತುಂಡುಗಳಿಂದ ಕಿರೀಟಗಳನ್ನು ಮಾಡ್ತಿದ್ರು. ಹೌದು. ಕೇಶವಾರಿ ಕಿರೀಟ ಮಾಡ್ತಿದ್ರು. ಹೌದು. ಆಮೇಲೆ ಪಗಡಿ ವೇಷ ಕಿರೀಟಗಳನ್ನು ಮಾಡ್ತಿದ್ರು. ಹೌದು. ಆ ನಂತರದ ದಿನಗಳಲ್ಲಿ ರಟ್ಟನ್ನು ಬಳಸಿ ಅದಕ್ಕೆ ಬೆತ್ತದ ಆಧಾರಗಳನ್ನು ಕೊಟ್ಟು ಈ ರೀತಿ ಮಾಡುವಂತಹ ಕ್ರಮ ರೂಢಿಗೆ ಬಂದಿದೆ. ಈಗ ನಾವು ಒಂದು ಕೋಲು ಕಿರೀಟವನ್ನು ತಯಾರು ಮಾಡುವ ಬಗ್ಗೆ ವಿಚಾರಿಸುತ್ತಿದ್ದರೆ ಅದಕ್ಕೆ ನಾವು ಅದರ ಒಳ ಕೋಲು ಕಿರೀಟದ ಆಕಾರವನ್ನು ನಾವು ರಟ್ಟಿನಿಂದ ಮಾಡ್ತೇವೆ. ಆಮೇಲೆ ಅದಕ್ಕೆ ಬಟ್ಟೆ ಅಂಟಿಸಿ ಅದನ್ನು ಮತ್ತಷ್ಟು ಗಟ್ಟಿ ಮಾಡಿ ಅಂದರೆ ಮರದ ಬುರುಡೆಯನ್ನೇ ಮಾಡುವ ಸಂಪ್ರದಾಯ ಕಡಿಮೆ. ಯಾಕಂದ್ರೆ ಅದು ಸ್ವಲ್ಪ ಭಾರ ಜಾಸ್ತಿ ಬರ್ತದೆ, ಮತ್ತೆ ಉಪಯೋಗಿಸುವಾಗ ಕೆಲವು ಯಾವುದು ಅಲ್ಲಿ ಇಲ್ಲಿ ನೋವುಂಟು ಮಾಡುವುದು ಇತ್ಯಾದಿ ತೊಂದರೆಗಳು. ಅದರಿಂದ ರಟ್ಟಿಂದ ಹೆಚ್ಚು ಅನುಕೂಲ. ಆಮೇಲೆ ಕಚ್ಚಾ ವಸ್ತುಗಳು ಸಿಕ್ಕಬೇಕು, ಮಾಡುವವರು ಸಿಕ್ಕಬೇಕು, ಅದು ಒಬ್ಬನ ಕೈಯಲ್ಲಿ ಆಗುವುದಿಲ್ಲ. ಅದನ್ನು ಮಾಡುವುದಕ್ಕೆ ನುರಿತ ಬಡಗಿ ಬೇಕು. ಹೀಗೆ ಇದರಿಂದ ರಟ್ಟಿನ ಬುರುಡೆಯನ್ನು ಮಾಡಿ ಆಮೇಲೆ ಅದಕ್ಕೆ ಮರದ ಗುಬ್ಬಿಗಳನ್ನು ಅಂಟಿಸಿ ಈ ಗುಬ್ಬಿಗಳಿಗೆ ಬಂಗಾರದ ಬಣ್ಣದ ಬ್ಯಾಗಡೆ ಸಿಗ್ತದೆ, ಅದನ್ನು ಅಂಟಿಸಲಿಕ್ಕೆ ಗಮ್ಮು ಸಿಗ್ತದೆ. ಮೊದಲು ಈ ಹಲಸಿನಕಾಯಿ ಮಯಣ ಮತ್ತು ಜೇನು ಮಯಣ ಇದರ ಮಿಶ್ರಣದಿಂದ ಒಂದು ಮಯಣ ತಯಾರಿಸ್ತಿದ್ರು. ಆ ಮಯಣವನ್ನು ಬೇಗಡೆಗೆ ಬಿಚ್ಚಿ ಅದನ್ನು ಅಂಟಿಸ್ತಿದ್ರು.
ಈಗ ಅದು ಹೋಗಿ ಅದಕ್ಕೆ ಸಿದ್ಧ ಹೌದು ರೆಡಿಮೇಡ್ ಸಿಗ್ತವೆ ಗಮನ ಸಿಗ್ತವೆ, ಅದನ್ನು ಉಪಯೋಗಿಸ್ತೇವೆ. ಆಮೇಲೆ ಸಂದರ್ಭ ಬೇಕಾದಲ್ಲಿ ಹೊಳೆಯುವ ಈ ಮಣಿಗಳನ್ನು ಹೌದು, ಗಾಜಿನ ತುಂಡುಗಳು ಇವುಗಳನ್ನು ಆಮೇಲೆ ಎಲ್ಲೆಲ್ಲ ಬೇಕಾಗಿದ್ದರೆ ಬಣ್ಣದ ವಿನ್ಯಾಸಕ್ಕೆ ಬೇಕಾದ ಹಾಗೆ ಉಪಯೋಗಿಸಲಿಕ್ಕೆ ಈ ಮಖಮಲ್ ಬಟ್ಟೆಯ ಸಣ್ಣ ಸಣ್ಣ ತುಂಡುಗಳನ್ನು ಅಲ್ಲಲ್ಲಿ ಅಂಟಿಸಿ, ಹೀಗೆ ಇದು ಕೋಲು ಕಿರೀಟವನ್ನು ಮಾಡುವ ವಿಧಾನ. ಅಂದ್ರೆ ಕೋಲು ಕಿರೀಟ ಮಾತ್ರ ಅಂತಲ್ಲ, ಸಾಮಾನ್ಯ ಎಲ್ಲ ಕಿರೀಟಗಳು ಇದೆ ಪದ್ಧತಿ ಹೀಗೆ. ಅದರಲ್ಲಿ ಆಕಾರಗಳ ವ್ಯತ್ಯಾಸ ಬಿಟ್ಟರೆ ಉಪಯೋಗಿಸುವ ಕಚ್ಚಾ ವಸ್ತುಗಳು ಇವೆ. ಅಂದ್ರೆ ಬಣ್ಣದ ತಟ್ಟಿ ಕಿರೀಟಕ್ಕೂ ಇದೆ, ಬುರುಡೆ ಕೂಡ ಈಗ ರಟ್ಟಿನದ್ದೇ. ಬುರುಡೆ ರಟ್ಟಿನದ್ದು ಇದೆ, ಮರದ ಬುರುಡೆಯನ್ನು ಮಾಡುವುದು ಇದೆ. ಈಗ ನಾವು ಈಗ ಒಂದು 3 ವರ್ಷದಿಂದ ಅಂತ ಇಟ್ಕೊಳ್ಳುವ, ನಾವು ಕೆಲವು ಕೇಶವಾರಿ ಕಿರೀಟಗಳನ್ನು ಮಾಡಿಕೊಟ್ಟರು. ಅದಕ್ಕೆ ಹಿಂಬದಿಯ ಬುರುಡೆ, ಹಿಂಬದಿಯ ಅಟ್ಟೆ, ಎದುರಿನ ಬುರುಡೆ ಎಲ್ಲ ಮರದ್ದು ಮಾಡಿಕೊಟ್ಟಿದ್ದೇವೆ. ಈಗ ಈಗಿನ ಕಿರೀಟ, ಒಂದು ಕೋಲು ಕಿರೀಟ ಎಷ್ಟು ಒಂದು ಭಾರ ಬಂದಿದ್ದು ಅಂದಾಜು? ಹೆಚ್ಚಿದ್ರೆ ಒಂದು 1.5 ಕಿಲೋ ಬಂದಿದೆ ಅಷ್ಟೇ. ಕೇಶವರಿ ಆದರೆ ಒಂದು 3 ಕಿಲೋದವರೆಗೆ ಬರ್ಬೋದು. 3 ಕಿಲೋ. ಮತ್ತೆ ಈಗ ಒಂದು ನಾನಿದನ್ನು ತೂಕ ಮಾಡಿ ನೋಡಿಲ್ಲ, ಅಂದಾಜಿಗೆ. ಹೌದು. ಮತ್ತೆ ನೋಡಿ, ಈಗ ಈ ಏನು ಈ ವೇಷಭೂಷಣಗಳಿಗೆ ಬಳಸುವಂತಹ ಕಚ್ಚಾ ವಸ್ತುಗಳು ಯಾವುದು? ಅಂದ್ರೆ ಸಾಮಾನ್ಯವಾದ ಬಟ್ಟೆಗಳೇ ಅಥವಾ ಅದಕ್ಕೆ ಏನಾದ್ರು ಬೇರೆ ಇದುಂಟಾ? ಇಲ್ಲ, ನಮಗೆ ಇದು ಮೊದಲಿಗೆ ಎಲ್ಲ ನಮಗೆ ಈ ನೂಲಿನ ಬಟ್ಟೆಯನ್ನು ಉಪಯೋಗಿಸ್ತೀವಿ, ಕಾಟನ್. ಮಾತ್ರ ಅಲ್ಲ, ಅದು ಈ ಬಾಲಮುಂಡಿಗೆಲ್ಲ ಮಲ್ಲು ಅಂತ ಒಂದು ಬಟ್ಟೆ ಸಿಗ್ತದೆ ಬಿಳಿ, ಅದು ಬಹಳ ಕಡಿಮೆ ಉಪಯೋಗಿಸ್ತಿದ್ರು. ಈಗಿನಷ್ಟು ಈ ಬಟ್ಟೆ ಉಪಯೋಗಿಸ್ತಾ ಇರಲಿಲ್ಲ, ಬಹಳ ಕಡಿಮೆ. ಅದು ಲೆಕ್ಕ ಏನು ಅಂತ ಹೇಳಿದ್ರೆ, ಹಳೆ ಹೇಳಿಕೆಯ ಪ್ರಕಾರ 3 ಮಾರು, ನಮ್ಮ 2 ಕೈಯ ಉದ್ದಕ್ಕೂ 1 ಮಾರು ಅಂತ 3 ಮಾರು ಬಟ್ಟೆಯ ಬಾಲ್ಮುಂಡು. ಅದಕ್ಕೆ ಎಲ್ಲವೂ ನೀವು ಈ ಕಾಟನ್ ಬಟ್ಟೆಯನ್ನೇ ಬಣ್ಣದ ಬಟ್ಟೆಗಳನ್ನು, ಅದಕ್ಕೊಂದು ಪ್ರಮಾಣ ಬದ್ಧತೆ ಇದೆ. ಆ ಪ್ರಮಾಣ ಬದ್ಧತೆಯಲ್ಲಿ ಬಣ್ಣದ ಬಟ್ಟೆಗಳನ್ನು ಅದಕ್ಕೆ ಹೊಲೆದು ಮಾಡುವಂಥದ್ದೇ ಬಾಲ್ಮುಂಡು. ಈ ಮೊದಲಿಗೆ ಕಷ ಇತ್ತಂತೆ, ಆಮೇಲೆ ಇಜಾರು ಬಂತು ಕಷೆಯ ಬದಲಿಗೆ. ಇಜಾರು ಎನ್ನುವ ಶಬ್ದವೇ ಯಕ್ಷಗಾನದಲ್ಲಿ ಇಲ್ಲ. ಈಗ ಹಳೆಯ ವೇಷಧಾರಿಗಳು ನಾನು ಹೇಳುವುದು ಕೇಳಿದ್ದೇನೆ, ವೇಷ ಕಟ್ಲಿಕ್ಕೆ ಹೇಳುವುದು ಅಂದ್ರೆ ಕಷಕ್ಕಲಕ್ಕೋನೆ ಅಂತ, ಕಸೆಗೆ ಹೇಳುವುದು ಅಂತ. ಕಸೆ ಅಂದ್ರೆ ಕಚ್ಚೆ ಅಂತ. ಆಗ 16 ಮೊಳದ್ದು 24 ಮೊಳದ್ದು, ನನಗೆ ಅದರ ಉದ್ದ ಎಷ್ಟು ಅಂತ ಸರಿ ಗೊತ್ತಿಲ್ಲ. ಅಷ್ಟು ಉದ್ದದ ಸೀರೆ ಇತ್ತಂತೆ, ಆ ಸೀರೆಯನ್ನು ಕಚ್ಚೆ ಹಾಕ್ತಿದ್ವಿ. ಅದರ ಬದಲು ಈಗ ನಾವು ಇಜಾರ ಹಾಕ್ತೇವೆ. ಈ ಬಟ್ಟೆಗಳನ್ನೆಲ್ಲ ಅದಕ್ಕೆ ಸಂಬಂಧಪಟ್ಟ ಇದು ಈಗ ನಾವು ಹೆಚ್ಚಾಗಿ ಪಾಲಿಸ್ಟರ್ ಬಟ್ಟೆಯನ್ನು ಉಪಯೋಗಿಸ್ತೇವೆ. ಈಗ ನಿಮ್ಮ ಅನುಭವದಲ್ಲಿ ಅಥವಾ ನಿಮ್ಮ ಪ್ರಕಾರ ಹತ್ತಿಯ ಬಟ್ಟೆಗಳಿಂದ ವೇಷ ಹೆಚ್ಚು ಆಕರ್ಷಕವಾಗಿ ಕಾಣ್ತದೆ ಅಥವಾ ಈಗ ಉಪಯೋಗ ಮಾಡುವ ಬಟ್ಟೆಗಳಿಂದ ವೇಷ ಆಕರ್ಷಕವಾಗಿ ಕಾಣ್ತದೆ? ಈಗ ನನ್ನ ಅನಿಸಿಕೆ, ಅದಕ್ಕೆ ಒಂದು ದೊಡ್ಡ ಪ್ರಯತ್ನವಿರಬೇಕು. ಯಾಕಂದ್ರೆ ಈಗಿನ ಲೈಟಿನ ಬೆಳಕಿಗೆ ಅದು ಹೇಗೆ ಕಾಣ್ತದೆ, ಇದು ಹೇಗೆ ಕಾಣ್ತದೆ ಅಂತ ನಾವು ಬೇರೆ ಬೇರೆ ಮಾಡಿ ನೋಡಿ. ಅಂದ್ರೆ ಆಗಿನ ಬೆಳಕಿಗೆ ದುಂದಿ ಬೆಳಕು, ಸುತ್ತಮುತ್ತೆಲ್ಲ ಕತ್ತಲೆ, ಆ ಕತ್ತಲೆಯಲ್ಲಿ ಗಂಟೆಗಟ್ಟಲೆ ನಡೆಯಬಹುದಾದಂತಹ ಕಣ್ಣುಗಳಿದ್ದ ಮನುಷ್ಯರು. ಈಗ ನಿಮ್ಗೆ 1 ಹೆಜ್ಜೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಆಗ ಕತ್ತಲೆಯಲ್ಲಿ ಎಷ್ಟು ದೂರಕ್ಕೂ ನಡೆದು ಹೋಗ್ತಿದ್ರು, ಯಾಕಂದ್ರೆ ಆ ಅಭ್ಯಾಸ ಇತ್ತು ಅವರಿಗೆ. ಆ ಕತ್ತಲೆಯಲ್ಲಿ ಈ ಸಣ್ಣ ಬೆಳಕಿನಲ್ಲಿ ಅವರು ಮನೋರಂಜನೆಯನ್ನು ಮಾಡುತ್ತಿದ್ರು. ಅದು ಎಷ್ಟು ಕಾಣುತ್ತಿತ್ತು, ಎಷ್ಟು ಪರಿಣಾಮ ಕೊಡ್ತಿತ್ತು ಎನ್ನುವುದಕ್ಕಿಂತ ಹೆಚ್ಚು ಆ ಕಾಲದ ಜನರು ಅದರಲ್ಲಿ ಆಸ್ವಾದಿಸ್ತಿದ್ರು. ಈಗ ನಾವು ದುಂದಿ ಬೆಳಕಿನ ಆಟಗಳು ಕೆಲವು ಕಡೆಯಲ್ಲಿ ಪ್ರಯೋಗಗಳಾಗಿವೆ, ಒಳ್ಳೆಯದಾಗಿದೆ ಅಂತ ಜನ ಅಭಿಪ್ರಾಯ ಪಟ್ಟಿದ್ದಾರೆ. ಆದರೆ
ನಿರಂತರ ಅದನ್ನು ನೋಡ್ಲಿಕ್ಕೆ ತಯಾರಾದಾರ? ಹೌದು, ಯಾರು ಇಲ್ಲ. ಯಾಕಂದ್ರೆ ನಾವು ಈಗ ನಮಗೆ ಸಿಕ್ಕಿದ ಲಭ್ಯತೆ ಏನಿದೆ ಅದರಲ್ಲಿ ನಾವು ಬದುಕು. ಹೌದು ಹೌದು, ನಮ್ಮ ಲಭ್ಯತೆಗೆ ಅನುಕೂಲವಾಗಿ ನಾವು ನಮ್ಮ ಕಲೆಯನ್ನು ಕೂಡ ಬೆಳೆಸಿಕೊಂಡು ಹೌದು. 5 ನಿಮಿಷ ಕರೆಂಟ್ ಹೋದ್ರೆ ನಾವು ಇಡೀ KEB ಅನ್ನು ದೂರ್ತೇವೆ ಕೂತ್ಕೊಂಡು. ಅಲ್ಲಿವರೆಗೆ ನಾವು ಅದಕ್ಕೆ ಡಿಪೆಂಡ್ ಆಗಿದ್ದೇವೆ. ಹೌದು ಹೌದು ಹೌದು. ಹಾಗಿರುವಾಗ ಆ ಬೆಳಕಿನಲ್ಲಿ, ಈ ಬೆಳಕಿನಲ್ಲಿ ಅದು ಹೇಗೆ ಕಾಣುತ್ತೆ ಅಂತ ನೋಡಿ ಆಗಬೇಕು. ಹತ್ತಿ ಬಟ್ಟೆಯಿಂದ, ಆದರೆ ಹತ್ತಿ ಬಟ್ಟೆಯ ಈ ಬಟ್ಟೆಗೂ ದೊಡ್ಡ ವ್ಯತ್ಯಾಸ ಕಾಣಲಿಕ್ಕಿಲ್ಲ ಅಂತ ನನಗೆ ಕಾಣಿಸ್ತದೆ. ಯಾಕಂದ್ರೆ ಈ ಪಾಲಿಸ್ಟರ್ ಬಟ್ಟೆ ನಾವು ಇವತ್ತು ಉಪಯೋಗಿಸೋದು ಏನಿದೆಯೋ ಅದು ಹತ್ತಿ ಬಟ್ಟೆಗಿಂತ ಸ್ವಲ್ಪ ಹೆಚ್ಚು ಶೈನಿಂಗ್ ಇದೆ ಅಂತ, ಅದರ ಸ್ವರೂಪ ಒಂದು ಹೇಗೆ ಕಾಣ್ತದೆ ನನಗೆ. ಮತ್ತೆ ಹತ್ತಿ ಬಟ್ಟೆಯಲ್ಲಿರುವ ಇನ್ನೊಂದು ದೋಷ ಏನು ಅಂತ ಹೇಳಿದ್ರೆ ಅದು ಇದಕ್ಕಿಂತ ಹೆಚ್ಚು ಭಾರ ಮಾತ್ರ ಅಲ್ಲ, ಬಹಳ ಬೇಗ ಕೊಳೆಯಾಗ್ತದೆ. ಈ ಬಟ್ಟೆ ಎಷ್ಟು ಪಕ್ಕ ಸಾಚಾತನ ಉಳಿಸಿಕೊಳ್ಳುವುದಿಲ್ಲ. ಹಾಗಾಗಿ ಈಗ ಹೆಚ್ಚಿನ ಕಡೆ ಯಾವುದೇ ವೇಷಭೂಷ ಅದು ಮೇಳಗಳಿಗೆ ಹೋಗಿ, ವೇಷಭೂಷಣ ಸಂಸ್ಥೆಗೆ ಹೋಗಿ ಹತ್ತಿ ಬಟ್ಟೆಗಳು ಕಾಣಲಿಕ್ಕೆ ಸಿಗುವುದಿಲ್ಲ. ಹೌದು ಹೌದು. ಯಕ್ಷಗಾನದ ಆಹಾರ್ಯದಲ್ಲಿ ಒಟ್ಟು ಎಷ್ಟು ಬಗೆಯ ಕಿರೀಟ ಇದೆ ಅಂದ್ರೆ, ಈಗ ನಾವು ಕೇಶಾವರಿ ತಟ್ಟಿ, ಸಣ್ಣ ಕೇಶಾವರಿ, ಕುತ್ತರಿ ಕಿರೀಟ, ಭೀಮನ ಉಡಿ, ಹಾಗೆಲ್ಲ ಹನುಮಂತನದ್ದು ಮತ್ತೊಂದು ಅಂತ ಎಲ್ಲ ಹೇಳ್ತೇವಲ್ಲ, ನೀವು ಈಗ ನೀವು ತಯಾರಿಕೆ ಮಾಡುವಾಗ ಅದನ್ನು ಹೇಗೆ ವಿಭಾಗಿಸಿ ನೀವು ಮಾಡ್ತೀರಿ? ಅದರ ಏನು ಡಿಮಾಂಡಿಗೆ ಸರಿಯಾಗಿ ಅಥವಾ ಯಾವ ರೀತಿ? ಅದು ನೋಡಿ, ಯಕ್ಷಗಾನದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಕಿರೀಟ, ಬಣ್ಣ, ಪಕಡಿ ಇದು ಪ್ರಧಾನ. ಆಮೇಲೆ ಬರುವಂತಹದ್ದು ಕೆಲವು ಹೆಚ್ಚುವರಿ ಕಿರೀಟಗಳು. ಉದಾಹರಣೆಗೆ ಧರ್ಮರಾಯನ ಕಿರೀಟ, ನೀವು ಸಣ್ಣಗೆ ಕೇಶವಾರಿ ಅಂತ ಹೇಳಿದ್ದ ಧರ್ಮರಾಯನ ಕಿರೀಟ, ಇನ್ನೊಂದು ಭೀಮನ ಮುಡಿ, ಮತ್ತೊಂದು ಹೆಣ್ಣು ಬಣ್ಣದ ಕಿರೀಟ, ಆಮೇಲೆ ಒಂದು ಹನುಮಂತನ ಕಿರೀಟ. ಆಯ್ತು, ಸುಮಾರು ಯಕ್ಷಗಾನದಲ್ಲಿ ಬರುವ ಹಳೆ ವೇಷಭೂಷಿದು ಆಭರಣ ಅಥವಾ ಕಿರೀಟಗಳ ಸಾಲಿನಲ್ಲಿ ಬರುವಂತದ್ದಾಯ್ತು. ಆಮೇಲೆ ಹೊಸತು ಬಂದು ಅದು ಯಕ್ಷಗಾನ ಸ್ವೀಕರಿಸಿಕೊಂಡಂತಹ ಕಿರೀಟಗಳು ತುರಾಯಿ. ಹೌದು, ಅದು ಯಕ್ಷಗಾನದಲ್ಲ, ಅದು ನಾಟಕದ ಪ್ರಭಾವದಿಂದ ಬಂದದ್ದು. ಅದರಲ್ಲಿ ನಾಟಕೀಯ ಕಿರೀಟ ಅಂತ ಹೇಳ್ತೇವೆ ನಾವು, ಅದಕ್ಕೆ ಹೆಸರೇ ಹೇಳುದು ನಾಟಕೀಯ ಕಿರೀಟ. ನಾಟಕೀಯ ಕಿರೀಟ ಅಂದ್ರೆ ಏನಂದ್ರೆ ನಾಟಕದಲ್ಲಿ ದೈತ್ಯ ಪಾತ್ರಗಳು ಉಪಯೋಗಿಸ್ತಕ್ಕಂತಹ ಕಿರೀಟಗಳು ಅದನ್ನು. ಆಮೇಲೆ ಈ ಆ ಕಾಲದಲ್ಲಿ ಯಾವಾಗ ಯಕ್ಷಗಾನದಲ್ಲಿ ದೇವಿ ಮಹಾತ್ಮ ಆರಂಭ ಆಯಿತು, ಆವತ್ತಿನಿಂದ ಒಂದು ದೇವಿ ಮುಡಿ ಎನ್ನುವಂತಹದ್ದು ಬೇರೊಂದು ಸೇರ್ಪಡೆಯಾಗಿದೆ. ಅದಕ್ಕೂ ಸ್ವಲ್ಪ ನಾಟಕದ ಕಿರೀಟಗಳ ಪ್ರಭಾವ ಉಂಟು. ಹೀಗೆ ಮತ್ತೆ ಅದನ್ನು ತಯಾರಿಸುವಲ್ಲಿ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಅಷ್ಟೇ, ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಒಂದು ಕೇಸರಿ ದಟ್ಟಿ ತಯಾರು ಮಾಡಿದಾಗೆ ಸಣ್ಣ ಕೇಸರಿ ದಟ್ಟಿ ನೀವು ಹೇಳಿದ ಹಾಗೆ ಅಂದರೆ ಧರ್ಮರಾಯನ ಕಿರೀಟ, ಒಂದು ಕೋಲು ಕಿರೀಟವನ್ನು ತಯಾರು ಮಾಡಿದ ಹಾಗೆ ಭೀಮನ ಮುಡಿ ಇತ್ಯಾದಿಗಳನ್ನು ತಯಾರಿಸುವುದು ಕಚ್ಚಾ ವಸ್ತುಗಳು ತಯಾರಿಸುವ ವಿಧಾನ ಬೇರೆ, ಸ್ವಲ್ಪ ಅದರ ಆಯ ಪ್ರಮಾಣಗಳು ಬೇರೆ ಅಷ್ಟೇ. ಆಯ ಪ್ರಮಾಣ ಅಂದ್ರೆ ತಲೆಗಿರಿಸುವ ಆಯ ಅಂತ ಹೇಳಿದ್ದಲ್ಲ, ಅದು ಒಂದು ಕೋಲು ಕಿರೀಟದ ಆಯವು, ಒಂದು ಭೀಮನ ಮುಡಿ ಆಯವು ಸುಮಾರು ಒಂದೇ, ಯಾವುದು ತಲೆಗೆ ಇರಿಸುವಲ್ಲಿ. ಬಾಕಿ ಅದರ ಚಿತ್ರಗಳು, ಅದರಲ್ಲಿ ಬರುವ ಚಿತ್ರಗಳು, ಅದು ಭೀಮನ ಮುಡಿ ಅಂತ ಪ್ರತ್ಯೇಕ ಬೇಕಾದ್ರೆ ಚಿತ್ರಣವೇ ಬೇರೆ ಅಲ್ವಾ? ಆ ಚಿತ್ರಗಳು ನಾವು ಅದು ನಮಗೆ ಮನಸ್ಸಿನಲ್ಲಿದೆ, ಅದನ್ನು ಆ ಕಿರೀಟವನ್ನು ಮಾಡುವಾಗ ಸೇರಿಸಿಕೊಳ್ತೀವಿ, ಮಾಡಿಕೊಳ್ತೀವಿ. ಈಗ ಯಕ್ಷಗಾನದಲ್ಲಿ ಸ್ತ್ರೀ ಪಾತ್ರಗಳು ಉಪಯೋಗ ಮಾಡುವಂತಹ ಈ ಏನು ಶಿರೋಭೂಷಣ ಏನಿದೆ, ಅದು ತೆಂಗಿನಲ್ಲಿ ಮೊದಲಿಂದಲೇ ಇದ್ದ ಅಥವಾ ಬಡಗಿನಿಂದ ಬಂದದ್ದು ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ನಿಮ್ಮಲ್ಲಿ ಪ್ರಶ್ನೆ, ಅದು ಹೇಗೆ? ಅಂದ್ರೆ ಇವತ್ತು ಈ ಒಂದು ಕೇದಗೆ ಆಕಾರದ ಶಿರೋಭೂಷಣ, ಹೌದು, ಅದು ತೆಂಗಿನಲ್ಲಿಯೂ ಬಡಗಿನಲ್ಲಿಯೂ ಎರಡರಲ್ಲಿಯೂ ಮೊದಲು ಇರಲಿಲ್ಲ. ನಾನು ಹೇಳೋದು ಕೇಳಿದ್ದು, ಯಾಕಂದ್ರೆ ನಾನು ಬಡಗಿನ ಬಗ್ಗೆ ಹೆಚ್ಚು ಅನುಭವಿ ಅಲ್ಲ. ಶಿವರಾಮ ಕಾರಂತರು ಸ್ತ್ರೀವೇಷ ಬಹಳ
ಸಮಕಾಲೀನತೆಯನ್ನು ಪ್ರದರ್ಶಿಸ್ತದೆ. ಹಾಗಾದ್ದರಿಂದ ಅದಕ್ಕೊಂದು ಏನಾದರೂ ಶಿರೋಭೂಷಣ ಬೇಕು ಅಂತ ಅದು ಅವರ ಶೋಧನೆ ಅಂತ ಹೇಳೋದು ಕೇಳಿದ್ದೇನೆ. ಆಮೇಲೆ ತೆಂಕಿನಲ್ಲಿಯೂ ಮೊದಲು ಶಿರೋಭೂಷಣ ಅಂತ ಇರಲಿಲ್ಲ. ಸಮಕಾಲೀನ ಸ್ತ್ರೀಯ ವೇಷಭೂಷಣವನ್ನೇ ಮಾಡಿಸಿದ್ರು ಅಂತ ಹೇಳೋದು ಕೇಳಿದ್ದೇನೆ. ಆಮೇಲೆ ಶಿರೋಭೂಷಣ ಬೇಕು ಎನ್ನುವಂತಹದ್ದಕ್ಕೆ ಸರಿಯಾದಂತಹ ಪ್ರೇಕ್ಷಕರದ್ದು ಎಲ್ಲರದ್ದು ಒಂದು ಒಮ್ಮತ ಅಭಿಪ್ರಾಯ. ಅದು ಸಮಕಾಲೀನ ಸ್ತ್ರೀಯನ್ನು ಹೋಲಿ ಕೂಡುದು ಪೌರಾಣಿಕತೆ ಬರಬೇಕು. ಹಾಗಾಗಿ ಮತ್ತೆ ಇನ್ನೊಂದು ಕಾರಣ ಏನು ಅಂತಂದ್ರೆ ಈ ಕಿರೀಟ ಈ ಕೋಲು ಕಿರೀಟದ್ದು ಬಣ್ಣದ್ದು ಅದರ ಎದುರು ಇದು ಪೇಲವಾಗಿ ಕಾಣಿಸ್ತದೆ. ಈಗ ಅದಕ್ಕೆ ನಾವೊಂದು ಉದಾಹರಣೆ ಕೊಡುವುದಿಲ್ಲ. ಕಥಕ್ಕಳಿಯಲ್ಲಿ ಎಲ್ಲಾ ವೇಷಗಳು ಕೇಶವರಿಯಲ್ಲಿ ಇರುವುದು. ಹೌದು ಹೌದು. ಇದು ಅದರಲ್ಲಿ ಈ ಪಚ್ಚೆ ವೇಷಗಳು ಅಂದ್ರೆ ನಾವು ಹೇಳುವುದಿದ್ರೆ ಈ ಸಾತ್ವಿಕ ವೇಷಗಳು, ಅದನ್ನು ಪಚ್ಚೆ ಅಂತ ಹೇಳುದು. ಎಲ್ಲರೂ ನಮ್ಮ ಇಲ್ಲಿ ಉಪಯೋಗಿಸುವ ಧರ್ಮರಾಯನ ಕಿರೀಟ ಅಂತ ಹೇಳ್ತೇವಲ್ಲ ನಾವು, ಅದು ಆ ವೇಷ ನಕುಲ ಸಹದೇವ ಯಾವ ವೇಷವೇ ಆಗಲಿ ಅದಕ್ಕೆ ಆ ಕಿರೀಟಗಳನ್ನು ಇಡ್ತಾರೆ. ಅದಕ್ಕೆ ಹೊಂದಿಕೆ ಆಗುವ ಹಾಗೆ ಅಲ್ಲಿಯ ಸ್ತ್ರೀ ವೇಷಕ್ಕೆ ತಲೆಗೊಂದಿತ್ತದು ನೀವು ನೋಡಿರಬಹುದು. ಅಂತೂ ಶರೀರದ ಗಾತ್ರವನ್ನು ಹಿಗ್ಗಿಸಿ ಆ ಸ್ತ್ರೀ ವೇಷವನ್ನು ಪೌರಾಣಿಕ ರೂಪಕ್ಕೆ ಅವರು ಕೊಂಡು ಹೋಗಿದ್ದಾರೆ. ಅದು ನಮ್ಮದಲ್ಲಿ ಇರಲಿಲ್ಲ. ಮಾತ್ರ ಅಲ್ಲ, ಬಹಳ ಅನುಭವಿಗಳು ಕೆಲವರು ಹೇಳಿದ್ದು ಈ ಬಹಳ ಮೊದಲಿಗೆ ಸ್ತ್ರೀ ವೇಷಕ್ಕೆ ಪ್ರಾಧಾನ್ಯತೆ ಕಡಿಮೆ ಇತ್ತು. ಹೌದೌದು, ಏನೇನು ಪ್ರಾಧಾನ್ಯತೆ ಇರಲಿಲ್ಲ. ಆಮೇಲೆ ಹೊಸ ಹೊಸ ಪ್ರಸಂಗಗಳು ಬಂದಾಗ ಸ್ತ್ರೀ ವೇಷಕ್ಕೆ ಪ್ರಾಧಾನ್ಯತೆ ಉಳ್ಳಂತಹ ಪ್ರಸಂಗಗಳೇ ರಂಗದಲ್ಲಿ ಆವಿಷ್ಕಾರಗೊಳ್ಳಬೇಕಾದಂತಹ ಪರಿಸ್ಥಿತಿ ಬಂದಾಗ ಸ್ತ್ರೀ ವೇಷ ಸೊರಗಿದ್ದನ್ನು ಜನ ಗುರುತಿಸಿತು. ಹಾಗಾಗಿ ಸ್ತ್ರೀ ವೇಷಕ್ಕೆ ಏನು ಬೇಕು, ಅದಕ್ಕೆ ಸಾಮಾನ್ಯವಾಗಿ ಸುಲಭ ಏನು, ಅಲ್ಲಿ ಸಂಶೋಧನೆ ಆದದ್ದನ್ನೇ ಇಲ್ಲಿ ಉಪಯೋಗಿಸಿತ್ತು. ಈಗ ನಾನು ತಿಳಿದ ಹಾಗೆ ಪಾತಾಳದವರು ಈ ಬೇಲೂರು ಶಿಲಾಬಾಲಿಕೆಯರದ್ದೆಲ್ಲ ಹೋಗಿ ಸ್ಟಡಿ ಮಾಡಿ ಅವರೊಂದು ಶಿರೋಭೂಷಣ ಬೇರೆ ತಂದು ಮಾಡಿದ್ದಾರೆ. ಅದನ್ನು ರಂಗದಲ್ಲಿ ಅದು ಇನ್ನು ಪ್ರಯೋಗಕ್ಕೆ ಅಥವಾ ಅದನ್ನು ಉಪಯೋಗಿಸಲಿಕ್ಕೆ ಜನ ಬರಲಿಲ್ಲ. ಅವರದನ್ನು ಮಾಡಿದ್ದಾರೆ, ಫೋಟೋ ತೆಗೆಸಿ ಇರಿಸಿಕೊಂಡಿದ್ದಾರೆ. ನಮ್ಮ ಹತ್ರವೇ ಒಂದು ಜೊತೆ ಸಾಮಾನು ಮಾಡಿಸಿಕೊಂಡೋಗಿ ಅವರು ಇರಿಸಿಕೊಂಡಿದ್ದಾರ ಅಲ್ಲ ಕ್ಷೇತ್ರಕ್ಕೆ ಕೊಟ್ಟಿದ್ದಾರ ಅದನ್ನು ನನಗೆ ಗೊತ್ತಿಲ್ಲ. ಅಂತೂ ಅವರು ಇಲ್ಲಿಂದ ಕೊಂಡೋಗಿದ್ದಾರೆ. ಈ ಯಕ್ಷಗಾನ ಆಹಾರದಲ್ಲಿ ಪಾತ್ರಗಳು ಬಳಸುವ ಆಯುಧಗಳುಂಟು ನೋಡಿ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಅದನ್ನು ಯಾವ ರೀತಿಯಲ್ಲಿ ತಯಾರು ಮಾಡುವುದು, ಯಾವ್ಯಾವ ಕಚ್ಚಾ ವಸ್ತುಗಳು? ಈಗ ಅಂದ್ರೆ ಬಹಳಷ್ಟು ಆಯುಧಗಳುಂಟು, ವಜ್ರಾಯುಧ ಉಂಟು, ಗದೆ ಉಂಟು, ದೊಡ್ಡ ಗದೆ, ಬಿಲ್ಲು ಬಾಣ. ಮೊದಲು ಇದು ಯಾವುದರಿಂದ ತಯಾರು ಮಾಡುವುದು ಎನ್ನುವ ಪ್ರಶ್ನೆ ಇರಲಿಲ್ಲ. ನಮಗೆ ಅತ್ಯಂತ ಸುಲಭವಾಗಿ ಸಿಕ್ಕುವ ಅಡಿಕೆ ಮರದ ಸಲಿಕೆ ಅಥವಾ ಬಿದಿರಿನ ಸಲಿಕೆ ಅಂತ ಬಿಲ್ಲು ಮಾಡ್ತಿದ್ರು. ಆಮೇಲೆ ಸ್ವಲ್ಪ ಹಗುರ ಜಾತಿಯ ಮರಗಳಿಂದ ವಜ್ರಾಯುಧವನ್ನು, ಗದೆಯನ್ನು ಇತ್ಯಾದಿಗಳನ್ನು ತಯಾರು ಮಾಡ್ತಿದ್ರು. ಮತ್ತೇನಾಯ್ತು ಅಂದ್ರೆ ಅದಕ್ಕಿಂತಲೂ ಹಗುರದ ಸ್ಟೀಲ್ನ ಯುಗ ಬಂತು ನೋಡಿ. ಮೊದಲು ಖಡ್ಗಕ್ಕೆ ಏನು ಮಾಡ್ತಿದ್ರು ಅಂದ್ರೆ ಕಬ್ಬಿಣವನ್ನು ತಟ್ಟಿ ಹರಿತ ಇಲ್ಲದ ಕತ್ತಿಯನ್ನು ಮಾಡಿ ಅದನ್ನು ಉಪಯೋಗಿಸ್ತಿದ್ರು. ಆಮೇಲೆ ಅದಕ್ಕೆ ಸ್ವಲ್ಪ ಶೈನಿಂಗ್ ಬರುವ ಕೋಟಿಂಗಿನ ಕಾಲ ಬಂತು, ಕೋಟಿಂಗ್ ಕೊಡಿಸಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಈ ಸ್ಟೀಲ್ನ ಯುಗ ಬಂದ ಮೇಲೆ ಅದೆಲ್ಲ ಬಿಟ್ಟು ಈಗ ಸ್ಟೀಲಿಂದ ಬಂದಿದೆ. ಗದೆಯೋ ಕತ್ತಿಯೋ ಬಿಲ್ಲುಬಾಣ ಮರದಿಂದ ಇದನ್ನು ಅದನ್ನು ತಯಾರಿಸುವುದರಲ್ಲಿ ದೊಡ್ಡ ವಿಶೇಷ ವಿಮರ್ಶೆ ಏನೂ ಇಲ್ಲ. ಯಾಕಂದ್ರೆ ಆ ಆಕಾರದ ಒಂದು ಆಯುಧಗಳು ಕೈಯಲ್ಲಿ ಬೇಕಾಗ್ತದೆ ಅಷ್ಟೇ. ಹೌದು, ಅದರಲ್ಲಿ ಸಾಧಾರಣವಾಗಿ ಈ ಸಾತ್ವಿಕ ಪಾತ್ರಗಳೆಲ್ಲ ಬಿಲ್ಲು ಬಾಣ, ಸ್ವಲ್ಪ ತಾಮಸ ಪಾತ್ರಗಳೆಲ್ಲ ಕತ್ತಿ ಹಿಡಿಯುವುದು, ಹೀಗೆ ಒಂದು ಸಂಪ್ರದಾಯ ಬೆಳೆದು ಬಂದಿದೆ ಅಷ್ಟೇ. ಅದರಲ್ಲಿ ಭೀಮ, ದುಶ್ಯಾಸನ ಇವರೆಲ್ಲರ ಕೈಯಲ್ಲಿ ಗದೆಯನ್ನೇ ಹಿಡ್ಕೊಳ್ಳೋದು, ಹೀಗೊಂದು ಸಂಪ್ರದಾಯ ಬೆಳೆದು ಬಂದಿದೆ ಅಷ್ಟೇ. ದೇವೇಂದ್ರ ಅಂತ ಹೇಳಿದ್ರು ವಜ್ರಾಯುಧ ಅಂತ ಹೇಳೋದಕ್ಕೆ ಒಂದು ದೊಡ್ಡ ವಿಷಯ. ಈ ತನಕ ಅದಕ್ಕೆ ಪ್ರತ್ಯೇಕವಾದ ಈ ವಜ್ರಾಯುಧ
ಆಯುಧ ಅಂದ್ರೆ ಏನು ಅಂದ್ರೆ ದದೀಚಿಯ ಬೆನ್ನೆಲುಬಲ್ವ. ಹೌದು ಹೌದು. ಅದು ಬೆನ್ನೆಲುಬಿನ ಆಕಾರದಲ್ಲಿ ನಾನು ಯಾವುದೋ ಒಂದು ಚಿತ್ರದಲ್ಲಿ ನೋಡಿದ್ದೆ ಒಂದು ಕಥೆಯಲ್ಲಿ. ಬೆನ್ನೆಲುಬನ್ನೇ ಒಂದು ಆಯುಧವಾಗಿ ಮಾಡಿದರೆ ಹೇಗೆ ಕಂಡೀತು ಎನ್ನುವ ಚಿತ್ರಣವನ್ನು ಆ ಚಿತ್ರಕವಿ ಚಿತ್ರಗಾರ ಮಾಡಿ ನೋಡಿ. ಆದರೆ ಯಕ್ಷಗಾನಕ್ಕಾದ ಒಂದು 6 ಮೂಲೆಯ ಒಂದು ದಂಡವನ್ನು ಕೈಯಲ್ಲಿ ಇಟ್ಕೊಂಡು 6 ಮೂಲೆಯ ಒಂದು ಇಟ್ಕೊಂಡು ಹೋಗುದು, ಅದು ವಜ್ರ, ಇದು ಸಾಂಕೇತಿಕ. ಮತ್ತೆ ನನಗೆ ಅದನ್ನಷ್ಟು ವೈಭವೀಕರಿಸಬೇಕು ಅಂತ ಕಾಣೋದಿಲ್ಲ, ಯಾಕಂದ್ರೆ ಅದು ಸಾಂಕೇತಿಕ. ಕತ್ತಿಯಿಂದ ಕಡದ ಅಂತ ಹೇಳಿದ್ರೆ ನಿಜವಾಗಿ ಕಡಿಲಿಕ್ಕೇನು ಇಲ್ಲ, ಹಾಗಾಗಿ ಅದು ಸಾಂಕೇತಿಕ. ಕೈಯಲ್ಲಿ ಒಂದು ಮರದ ಕತ್ತಿ ಹಿಡ್ಕೊಂಡ್ರು ಸಾಕು ಹಾಗೆ ನಿಮ್ಮಲ್ಲಿ ಸ್ಟೀಲ್ನ ಕತ್ತಿಗಳನ್ನು ಯಾಕೆ ಉಪಯೋಗಿಸ್ತೀರಿ ಅಂತ ಕೇಳಿದ್ರೆ ಅದೊಂದು ವ್ಯಾಪಾರಿ ಮನೋಭಾವ, ಅದು ಬೇಕಾಗ್ತದೆ. ಈ ಕೆಲವರು ಸ್ಟೀಲ್ನ ಗದೇ ಬೇಕು ಅಂತ ಹೇಳುವವರು ಇದ್ದಾರೆ. ಮರದ ಗದೆ ನಮ್ಮ ಕೊಡೋದು ಇದೆಯಾ, ಸ್ಟೀಲಿಂದಿಲ್ಲ, ಯಾಕಂದರೆ ಅದು ಅವರವರ ಅನಿಸಿಕೆ. ನನ್ನ ಲೆಕ್ಕದಲ್ಲಿ ಕೈಯಲ್ಲಿ ಸಾಂಕೇತಿಕವಾಗಿ ಭೀಮನಿಗೂ ದುಶ್ಯಾಸನಿಗೂ ಅಥವಾ ಭೀಮಕೌರವರಿಗೆ ಯುದ್ಧಕ್ಕೆ ಒಂದು ಸಾಂಕೇತಿಕವಾದ ಗದೆಯ ರೂಪವನ್ನು ಕಾಣಿಸುವ ಒಂದು ಇದಿದ್ದರೆ ಸಾಕು ಅಂತ ಕಾಣುತ್ತದೆ. ಈಗ ಒಂದು ಕಿರೀಟವನ್ನು ಪೂರ್ಣಗೊಳಿಸ್ಲಿಕ್ಕೆ ಅಂದ್ರೆ ಒಂದು ಕೋಲು ಕಿರೀಟ ಪೂರ್ಣ ಮಾಡ್ಲಿಕ್ಕೆ ಏನು ಆ ರಟ್ಟಿನಿಂದ ಇದನ್ನು ಬುರುಡೆಯನ್ನು ತಯಾರಿಸಿ ಅದಕ್ಕೆ ಮಣಿಯನ್ನು ಕೂರಿಸಿ ಎಲ್ಲ ಕುಸುರಿ ಕೆಲಸ ಎಲ್ಲವನ್ನು ಪೂರ್ಣ ಮಾಡ್ಲಿಕ್ಕೆ, ಒಂದು ಕಿರೀಟ ವೇಷ ಪೂರ್ಣ ಆಗ್ಲಿಕ್ಕೆ ಎಷ್ಟು ಸಮಯ ತಗೊಳ್ತದೆ? ಒಬ್ಬ ವ್ಯಕ್ತಿಯದ್ದು ಎಷ್ಟು ದಿನ ತಗೊಳ್ತದೆ? ಸಾಧಾರಣವಾಗಿ ಒಬ್ಬ ಕೆಲಸಗಾರ ಕೆಲಸ ಮಾಡ್ತಾನೆ ಅಂತ ಮಾಡ್ತಾ ಇದ್ರೆ ಅವನು ಒಂದೇ ಕೆಲಸವನ್ನು ಮಾಡುವುದು ಅಂತ ಇಲ್ಲ. ಯಾಕೆ ನಾನು ಅದಕ್ಕೆ ಯಾಕೆ ಹೇಳ್ತೇನೆ ಅಂತ ಹೇಳಿ, ಈಗ ಒಂದು ಕೋಲು ಕಿರೀಟ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಅದಕ್ಕೆ ರಟ್ಟು ಕತ್ತರಿಸಿ ಮೊದಲು ನಾನು ಹೇಳಿದ್ರೆ ಬುರುಡೆ ತಯಾರು ಮಾಡು. ಆ ಬುರುಡೆಯನ್ನು ತಯಾರು ಮಾಡಿ ಅದಕ್ಕೆ ಈ ಹಿಟ್ಟಿನ ಅಂಟು ತಯಾರು ಮಾಡಿ ಅದಕ್ಕೆ ಬಟ್ಟೆ ಅಂಟಿಸಬೇಕು. ಅಂಟಿಸಿ ಆಗುವಾಗ ಅದು ಪೂರ್ತಿ ಒದ್ದೆ ಆಗ್ತದೆ. ಹೌದು, ಅದು ಒಣಗಲಿಕ್ಕೆ 3 ದಿವಸ ಬೇಕು. ಅದು ಒಣಗಲಿಕ್ಕೆ 3 ದಿವಸ ಬೇಕು. ಈಗ ಇದನ್ನು ಅಂಟಿಸಿ ಅದನ್ನು ಕತ್ತರಿಸಿ ಪ್ರಮಾಣಬದ್ಧವಾಗಿ ಕತ್ತರಿಸಿ ಅದನ್ನು ಜೋಡಿಸಿ ಬುರುಡೆ ಮಾಡಿ ಅದಕ್ಕೆ ಕಟ್ಟಗಳು ಹಾಕುವಲ್ಲಿಗೆ ಕಟ್ಟಗಳನ್ನು ಹಾಕಿ ಆಮೇಲೆ ಈ ಬಟ್ಟೆಯನ್ನು ಅಂಟಿಸಬೇಕಾದ್ರೆ, ಇಲ್ಲದ್ರೆ ಬರೇ ರಟ್ಟಿಗೆ ಆಧಾರ ಇಲ್ಲಲ್ಲ, ಅಂಟಿಸಿ ಅದು ಒದ್ದೆ ಆದ ಮೇಲೆ ಅದನ್ನು ಬಿಸಿಲಿಗೆ ಕೊಂಡೋಗಿ ಇಡ್ಲಿಕ್ಕೆ ಗೊತ್ತಿಲ್ಲ. ಅದು ಒಳ ಕೋಣೆಯಲ್ಲಿ ಬಿಸಿಲಿನ ಗಾವಿಗೆ ಒಣಗಬೇಕು. ಈಗ ಅದನ್ನು ಬಿಸಿಲಿಗೆ ಇಟ್ಟರೆ ಅದು ಎದ್ದು ಬಿಡ್ತದೆ. ಅದು ಅಲ್ಲಿಗೆ ಅದರ ಪಸೆ ಹಾರಿ ಒಣಗಬೇಕು. ಹಾಗೆ ಒಣಗಬೇಕು ಅಂತ ಒಂದು 3 ದಿವಸ ಬೇಕು. ಇದು ಮಧ್ಯಾಹ್ನದೊಳಗೆ ಆಗ್ತದೆ ಅವನಿಗೆ. ಮತ್ತೆ 3 ದಿವಸ ಅಂತ ಮಾಡುದು, ಹಾಗಿದ್ರೆ ನಾವು ಬೇರೆ ಕೆಲಸಗಳನ್ನು ಮಾಡಿ. ಹಾಗಾಗಿ ಒಂದು ಈ ಕೆಲವು ಕೆಲಸಗಳಿಗೆ ಎಷ್ಟು ದಿವಸ ಬೇಕು ಅಂತ ಹೇಳಲಿಕ್ಕೆ, ಅಂದ್ರೆ ಆ ಒಣಗುವ ಕೆಲಸವನ್ನು ಅಲ್ಲಿಗೆ ಬಿಟ್ಟರೆ, ಒಣಗುವ ಕೆಲಸವನ್ನು ಅಲ್ಲಿಗೆ ಬಿಟ್ಟಿತ್ತು, ಇಲ್ಲಿ ಅರ್ಧ ಹೊತ್ತಾಯ್ತಲ್ಲ, ಆಮೇಲೆ ಲೆಕ್ಕ ಹಾಕಿ ಹೇಳಬೇಕು ಎಷ್ಟು ದಿವಸ ಬೇಕು. ಹೆಚ್ಚು ಕಡಿಮೆ ಒಂದು ಕೋಲು ಕಿರೀಟ ಆಗಬೇಕಾದ್ರೆ ನನ್ನ ತಿಳುವಳಿಕೆ ಪ್ರಕಾರ ಒಂದು 4-5 ದಿವಸ ಬೇಕಾದ. 5 ದಿವಸದಿಂದ ಕಡಿಮೆ ಆಗಲಿಕ್ಕಿಲ್ಲ. ಅಂದ್ರೆ ಈ ಒಣಗುವಿಕೆ ಅದನ್ನು ಬಿಟ್ಟು ಯಾಕಂದ್ರೆ ನೋಡಿ, ಅದನ್ನು ಈಗ ನಾವು ಒಣಗಿದ ಮೇಲೆ ಆಮೇಲೆ ಅದಕ್ಕೆ ಈ ಗುಬ್ಬಿಗಳನ್ನು ಕೂತುಗೊಳಿಸಬೇಕು. ಮರದ ಗುಬ್ಬಿಗಳು, ಆ ಗುಬ್ಬಿಗಳಿಗೆ ಬೇಗಡೆ ಹಾಕಿ ಆಗಿರಬೇಕು. ಆಮೇಲೆ ಅದಕ್ಕೆ ಕಿವಿಗಳನ್ನು ಕೂತುಗೊಳಿಸಲಿಕ್ಕೆ ಬೇಕಾದ ತುಳು ತೆಗಿಬೇಕು. ಕುಸರಿ ಕೆಲಸ ನೋಡಿ. ಹೌದು 4-5 ದಿವಸ ಬೇಕಾದೀತು ಅಂತ ಕಾಣ್ತದೆ. ಅದೇ ರೀತಿ ಈ ಕೇಶವರಿ ತಟ್ಟಿ ಮತ್ತೆ ಈ ಪಗಡಿ ಅದಕ್ಕೆಲ್ಲ ಹೇಗೆ ಒಂದು ಅಂದಾಜು ಎಷ್ಟು ದಿನ ಬೇಕಾದೀತು? ಪಗಡಿ ಕೆಲಸಕ್ಕೆ ಸುಮಾರು 3 ದಿನ ಆದ್ರೂ ಬೇಕಾದೀತು. ಅಲ್ಲ, ಕೋಲು ಕಿರೀಟದ ಅಷ್ಟೇ ಬೇಕು. ಒಂದು 4-5 ದಿನವೇ ಬೇಕು. ಕೇಸರಿ ತಟ್ಟಿಗೆ ನಿಮಗೆ ಒಂದು ಕೇಸರಿ ತಟ್ಟಿ ಪೂರ್ತಿ ಆಗಬೇಕಾದ್ರೆ 1 ತಿಂಗಳ ಕೆಲಸ ಉಂಟು. ಅಂದ್ರೆ ಒಂದು ಕೇಸರಿ ತಟ್ಟಿ ಪೂರ್ಣ ಆಗ್ಲಿಕ್ಕೆ ಒಂದು ಕಡಿಮೆ ಪಕ್ಷ ಒಂದು ತಿಂಗಳು ಬೇಕು. ಮತ್ತೆ ಈ ವೇಷಭೂಷಣಗಳು ಅಂದ್ರೆ ಈ ದಗಲೆಗಳಾಗಿರ್ಬೋದು ಅಥವಾ ಸೋಗವಲ್ಲಿ ಆಗಿರ್ಬೋದು ಅಥವಾ ಇದು ಎಲ್ಲವನ್ನು ಒಬ್ಬ ಟೈಲರ್ ಹತ್ರ ನೀವು ಮಾಡಿಸುದು ಅಂತಾದ್ರೆ, ಅಲ್ಲ ಟೈಲರ್ ಹತ್ರ ಮಾಡಿಸುದು,
ಅದಕ್ಕೆಲ್ಲ ಎಷ್ಟು ಒಂದು ಕಿರೀಟ ವೇಷದ್ದು ಈ ಎಲ್ಲ ವಸ್ತ್ರಾಭರಣಗಳನ್ನು ರೆಡಿ ಮಾಡ್ಲಿಕ್ಕೆ ಎಷ್ಟು ಒಂದು ಅಂದಾಜು ಒಂದು ದಿನ ಬೇಕಾದಿತ್ತು? ಒಂದು ಕೋಲು ಕಿರೀಟದ ಜವಳಿ ವಿಭಾಗ ಹೆಚ್ಚು ಕಡಿಮೆ ಒಂದು 4 ದಿನ. ಅಂದ್ರೆ ಹೆಚ್ಚು ಕಡಿಮೆ ಕೇಶವರಿ ತಟ್ಟಿ ಎದ್ದಾಗ್ಲಿ ಅಥವಾ ಎಲ್ಲದಕ್ಕೂ ಹೆಚ್ಚು ಕಡಿಮೆ ಅದೇ ಅಷ್ಟೇ, ಒಂದು ದಿನ ಹೆಚ್ಚು ಕಮ್ಮಿ. ಕೇಸರಿ ತಟ್ಟಿ ಇದಕ್ಕೆ ಕೋಲು ಕಿರೀಟದ ವೇಷಕ್ಕೂ ಸುಮಾರು ಒಂದೇ ದಿನ, ಒಂದೇ ಪಕಡಿ ವೇಷಕ್ಕೆ ಒಂದು ಅರ್ಧ ದಿನ ಕಡಿಮೆ ಸಾಕಾಗ್ತದೆ ಅಷ್ಟೇ. ಯಕ್ಷಗಾನದ ಆಹಾರದಲ್ಲಿ ಈ ವೇಷಭೂಷಣಗಳಲ್ಲಾಗ್ಲಿ ಅಥವಾ ಕಿರೀಟದಲ್ಲಿ ಆಗ್ಲಿ ಅಥವಾ ಈ ಮಣಿ ಸಾಮಾನುಗಳಲ್ಲಾಗ್ಲಿ ಈಗ ಒಂದು 30-40 ವರ್ಷಗಳಿಂದ ಅಂದ್ರೆ ನೀವು ಈ ಒಂದು ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದಂದಿನಿಂದ ಇಂದಿನವರೆಗೆ ಏನೆಲ್ಲ ಬಹಳ ಗಮನಾರ್ಹವಾದಂತಹ ಬದಲಾವಣೆಗಳನ್ನು ನೀವು ಕಂಡಿದ್ದೀರಿ? ನಾನು ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡಿದ ಆ ಕಾಲದಲ್ಲಿ ಯಕ್ಷಗಾನದಲ್ಲಿ ನವೀನತೆಯ ವೇಷಭೂಷಣಗಳು ತುಂಬಿದ್ದು ಅಂತ ಹೇಳಿದ್ದೆ. ಹೌದು 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 ಹೌದು. ಅಂದ್ರೆ ಸಿಕ್ಕಾಬಟ್ಟೆ ಈ ಜರಿಯ ಬಟ್ಟೆಗಳು, ಹೊಳಪಿನ ಬಟ್ಟೆಗಳು, ಆಮೇಲೆ ಸಾಧ್ಯ ಇರುವಷ್ಟು ನಾಟಕೀಯ ವೇಷಗಳ ಪ್ರಾಬಲ್ಯತೆ ಹೆಚ್ಚಿತ್ತು. ಈಗ ಉದಾಹರಣೆಗೆ ಕೃಷ್ಣನ ಪಾತ್ರ ಮಾಡುವವ ಕ್ಯಾಲೆಂಡರ್ ಕೃಷ್ಣ ಮಾಡೋದು, ಹೀಗೆ ಅದಕ್ಕೆ ಹೆಚ್ಚು ಒತ್ತಿತ್ತು. ಅದಕ್ಕೆ ಅನುಗುಣವಾಗಿ ಮನಬಂದ ಬಣ್ಣದ ಬಟ್ಟೆಗಳನ್ನು ಉಪಯೋಗಿಸ್ತಿದ್ರು. ಹಾಗಾಗಿ ಈ 40 ವರ್ಷಗಳಲ್ಲಿ ಯಕ್ಷಗಾನ ಹಳೆ ಪರಂಪರೆಯತ್ತ ತಿರುಗಿದೆ ಈಗ ಅಂತ ನಮ್ಗೆ ಹೇಳ್ಬೋದು. ಓಹೋ, ಇದೊಂದು ಬಹಳ ದೊಡ್ಡ ಆಶಾಭಾವನೆ. ನಾನು ಕೇಳಿ ತಿಳಿದದ್ದು, ಓದದ್ದಲ್ಲ. ಸುಮಾರು ನನಗೆ ಈ ಸವಿ ಅಂತೂ ಖಂಡಿತ ನೆನಪಿಲ್ಲ. ಈ ಮಂಚಿ ಕುಕ್ಕಾಜಿ ಶಾಲೆಯಲ್ಲಿ ಒಂದು ಕಮ್ಮಟ ಮಾಡಿದರು. ಒಂದು ಯಕ್ಷಗಾನ ಸಮ್ಮೇಳನ ಆಯಿತು. ಕಮ್ಮಟ ಯಕ್ಷಗಾನ ಸಮ್ಮೇಳನ. ಆ ಸಮ್ಮೇಳನದಲ್ಲಿ ಮಾಡಂಗಾಯಿ ಕೃಷ್ಣಭಟ್ರು, ಕೆಲವು ಹಳೆಯ ಕಲಾವಿದರೆಲ್ಲ, ದಿವಾಣ ಬಿಂಬಟ್ರು, ನೆಡ್ಲೆ ನರಸಿಂಹಭಟ್ರು ಮೊದಲಾದವರೆಲ್ಲ ಇದ್ರು. ಹಳೆ ವೇಷಧಾರಿಗಳೆಲ್ಲ ತುಂಬಾ ಜನ ಇದ್ರು. ಅಡಕೆ ರಾಮಾಯಣಗಳು ಮೊದಲಾದವರೆಲ್ಲ ಸೇರಿದ್ರು. ಆಗ ಈ ಹೊಸತನದ ವೇಷಭೂಷಣಗಳ ಬಗ್ಗೆ ಪೂರ್ತಿ ಟೀಕೆ ಟಿಪ್ಪಣಿಗಳು, ಅದನ್ನು ಹಳೆ ಪರಂಪರೆಯನ್ನು ಮತ್ತೆ ಬೆಳೆಸಬೇಕು ಇತ್ಯಾದಿ ವಿಮರ್ಶೆಗಳು ಬಂದಾಗ ಈ ಹಳೆ ವೇಷಭೂಷಣಗಳು ಹೇಗಿದ್ದವು ಅಂತ ಅದನ್ನು ನೋಡಿ ಉಪಯೋಗಿಸಿದ ಅನುಭವವುಳ್ಳ ಕಲಾವಿದರು ತಮ್ಮ ನೆನಪನ್ನಲ್ಲಿ ವಿಸ್ತರಿಸಿದ್ದರಂತೆ. ಹಾಗೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ದಿವಂಗತ ವಿಠಲ ಶೆಟ್ರು ಈ ಕಲಾವಿದರ ಸೂಚನೆಗೆ ಅನುಸಾರವಾಗಿ ಒಂದು ಸೆಟ್ಟು ಮರದ ವೇಷಭೂಷಣಗಳನ್ನು, ನಾವು ಮರದ ವೇಷಭೂಷಣ ಅಂತ ಹೇಳಿದ್ರೆ ಈ ಆಭರಣಗಳು ಮರದ ಪೀಸುಗಳಿಂದ, ಮರದ ಗುಬ್ಬಿಗಳನ್ನು, ಮರದ ತುಂಡುಗಳನ್ನು ಅದನ್ನು ಆಕಾರ ಪ್ರಮಾಣಬದ್ಧವಾಗಿ ಮಾಡಿ ಅದನ್ನು ಜೋಡಿಸಿ ಮಾಡುವಂತ ಆಭರಣ, ಇದು ಮರದ ಸಾಮಾನು ಅಂತ ಹೇಳುದು ನಾವು. ಅದಕ್ಕಿಂತ ಮೊದಲೇನಾಗಿತ್ತು ಅಂತ ಹೇಳಿದ್ರೆ ಈ ಮಣಿ ಸಾಮಾನುಗಳು ಬರುವುದರ ಮೂಲಕ ಏನಾಯಿತು ಅಂದ್ರೆ ಮಣಿ ಸಾಮಾನಿಗೆ ಅನುಗುಣವಾಗಿ ಈ ಕೆಲವು ವೇಷಭೂಷಣಗಳು ತಮ್ಮ ಆಕಾರವನ್ನು ಕಳಕೊಂಡು ಉದಾಹರಣೆಗೆ ಕೈಕಟ್ಟು ಅಂತ. ಈ ಕೈಕಟ್ಟು ಅದರ ಹಿಂದೆ ಕೈ ಸರ ಅಂತ ಬರಬೇಕು. ಅದು ಮರದ ಸಾಮಾನಲ್ಲಿ ಮಾತ್ರವೇ ಸಾಧ್ಯ, ಮಣಿ ಸಾಮಾನಲ್ಲಿ ಆಗೋದಿಲ್ಲ. ಯಾಕಂದ್ರೆ ಈ ಮರದ ಸಾಮಾನಾದ್ರೆ ಅದು ಸ್ವಲ್ಪ ಉಬ್ಬಿ ನಿಲ್ತಾರೆ ನೋಡಿ, ಎತ್ತರ ಕಾಣಿಸ್ತದೆ. ಅದಕ್ಕೊಂದು ಕೈ ಸರವನ್ನು ನಾವು ಸೇರಿಸಿದ್ರೆ ಬಹಳ ಚಂದ ಕಾಣ್ತದೆ. ಈ ಮಣಿ ಸಾಮಾನು ಅಂತ ಹೇಳಿದ್ರೆ ಇಷ್ಟು ಉಬ್ಬಿ ನಿಲ್ಲುವುದಿಲ್ಲ, ಅದು ಚಟ್ಟೆ ನಿಲ್ಲುವುದು, ಹೊಳೆಯುವುದು ಮಾತ್ರ, ಪ್ಯಾಡಿನಲ್ಲಿ ಹೊಳೆಯುವುದು ಮಾತ್ರ. ಅದರ ಈ ಬದಿಗಲ್ಲಿಗೆ ಕೈ ಸರವನ್ನು ಹಾಕಲಿಕ್ಕೆ ದೊಡ್ಡ ಗಾತ್ರದ ಕಾಯಿಗಳು ಬೇಕು,
ಇಷ್ಟಾಗುವ ಏನಾಯಿತು ಅಂದರೆ ಈ ನಾಟಕದ ಅನುಕೂಲತೆಯನ್ನು ಪಡ್ಕೊಂಡು ಆ ಕೈಕಟ್ಟನ್ನು, ಇಲ್ಲದಿದ್ದರೆ ಅದು ಆಯತಾಕಾರದ ಕೈಕಟ್ಟು, ಅದನ್ನು ಮೇಲ್ಬದಿಗೆ ವೃತ್ತಾಕಾರವಾಗಿ ತಗೊಂಡು ಬಂದರು. ಅರ್ಥ ಆಯ್ತು ನಿಮ್ಗೆ? ಹಾಗಿದ್ರೆ ಏನಾಯಿತು, ಅಲ್ಲಿ ಅದರ ಮೂಲ ಸ್ವರೂಪವೇ ಬದಲಾವಣೆ. ಒಂದು ಉದಾಹರಣೆ ನಾನು ಕೊಟ್ಟೆ. ಇಂತಹ ಈ ಬದಲಾವಣೆಗಳನ್ನು ಎಲ್ಲವನ್ನು ಕೂಡ ಬದಿಗಿರಿಸಿ ಹೊಸ ಒಂದು ಸೆಟ್ಟಿನ ವೇಷಭೂಷಣಗಳನ್ನು ವಿಠಲ ಶೆಟ್ಟರು ಮಾಡಿಸಿದ್ರು. ಕ್ಷೇತ್ರದ ಕಾವಂದರು, ಧರ್ಮಸ್ಥಳ ಕ್ಷೇತ್ರದ ಕಾವಂದರು ಆವತ್ತಿನಿಂದಲೇ ವ್ಯವಸ್ಥೆ ಮಾಡಿಸಿ ಮರದ ಸಾಮಾನನ್ನೇ ಮಾಡಿಸಿ ಧರ್ಮಸ್ಥಳ ಮೇಳದ. ಹಾಗಾಗಿ ಸುದೀರ್ಘ ಕಾಲ ಬಾಕಿ ಇದ್ದದ್ದು ಒಂದು ಬದಲಾವಣೆ ಮಾತ್ರ ಮಾಡಿದ್ದು ಹೊರತು ಅದು ಅನುಷ್ಠಾನಕ್ಕೆ ಬರಲಿಲ್ಲ. ಧರ್ಮಸ್ಥಳ ಮೇಳದಲ್ಲಿ ಅನುಷ್ಠಾನಕ್ಕೆ ಬಂತು. ಎಷ್ಟೋ ವರ್ಷದಿಂದ ವೇಷಭೂಷಣಗಳಂದ್ರೆ ಧರ್ಮಸ್ಥಳ ಮೇಳದ್ದು ಅನ್ನೋ ಮಟ್ಟಕ್ಕೆ ಒಂದು ಮುಟ್ಟಿತ್ತು. ಅದಕ್ಕೆ ಅಲ್ಲಿಯ ವೇಷಭೂಷಣಗಳೇ ಕಾರಣ. ಆಗ ನಾನು ಹೇಳಿದಲ್ಲ, ಆಹಾರ್ಯವೂ ಅಭಿನಯದ ಒಂದು ಅಂಗ. ಹೌದು ಹೌದು, ಇಡೀ ಯಕ್ಷಗಾನದಲ್ಲಿ ಆಹಾರ್ಯವೂ ಕೂಡ ಒಂದು ಪಾತ್ರ ಅಂತಾನೆ ಹೇಳುವಂಥದ್ದು. ಆಹಾರ್ಯವೂ ಕೂಡ ಒಂದು ಪಾತ್ರ ಅಂತಾನೆ ಹೇಳ್ತಾರೆ ಅಲ್ವಾ? ಹೌದು ಹೌದು. ಹಾಗಾಗಿ ಈ ವೇಷಭೂಷಣಗಳು ಆಮೇಲೆ ಬದಲಾವಣೆಯಾಗಿ ಬಂದದ್ದೇನಾಯ್ತು ಅಂತ ಹೇಳಿದ್ರೆ, ಜನ ಅದನ್ನು ಸ್ವೀಕರಿಸಿತು. ಮರದ ಸಾಮಾನುಗಳೇ ಬೇಕು ಅಂತ ಹೇಳಿ ಹವ್ಯಾಸಿ ತಂಡಗಳು ಕೂಡ ಮರದ ಸಾಮಾನುಗಳು ಹೆಚ್ಚು ಕಡಿಮೆ 90ನೇ ಇಸವಿಯಿಂದ ನಂತರ ಆ ತನಕ ಮಣಿ ಸಾಮಾನು, ನಾನು ಎಷ್ಟೋ ಮಣಿ ಸಾಮಾನು ಉಪಯೋಗಿಸಿ ವೇಷ ಮಾಡಿದ್ದೇನೆ. ಎಲ್ಲಾ ತಂಡಗಳು ಇದ್ದದ್ದು ಮಣಿ ಸಾಮಾನುಗಳು ಮಾತ್ರ. ಆದ್ರೆ ಆಮೇಲೆ ಮರದ ತುಂಡುಗಳನ್ನು ಉಪಯೋಗಿಸಿ, ಮೊದಲಿದ್ದದ್ದು ಮಣಿ ಸಾಮಾನುಗಳು, ಮಣಿ ಸಾಮಾನು. ಈಗ ಕೆಲವರೆಲ್ಲ ಹೇಳ್ತಾರೆ ಮರಕ್ಕಿಂತಲೂ ಆ ಮಣಿ ಸಾಮಾನುಗಳಲ್ಲೇ ಬಹಳ ಚಂದ ಕಾಣ್ತದೆ ವೇಷ ಅಂತ ಹೇಳುವುದನ್ನು ನಾನು ಕೇಳಿದ್ದೇನೆ. ನಾನು ನೋಡ್ಲಿಲ್ಲ ಅದನ್ನು. ನಿಮ್ಮ ಒಂದು ಅಭಿಪ್ರಾಯ, ಅನುಭವದಲ್ಲಿ ಹೇಗೆ? ಈಗ ಯಕ್ಷಗಾನದ ವೇಷಭೂಷಣಗಳ ಪಾರಂಪರ್ಯವನ್ನು ನಾವು ಗಮನಿಸಿದಾಗ ಅದು ಮರದ ತುಂಡುಗಳಿಗೆ ಬೇಗಡೆ ಅಂಟಿಸಿ ಆಮೇಲೆ ಲಭ್ಯವಾದಂತಹ ಕೆಲವು ಪ್ರಾದೇಶಿಕವಾಗಿ ಸಿಗುವಂತಹ ವಸ್ತುಗಳು ತಯಾರಿಸಿ ಮಾಡಿದಂತಹ ಒಂದು ವೇಷಭೂಷಣಗಳ ಅಥವಾ ಆಭರಣಗಳ ಸಂಗ್ರಹ. ಅದರಿಂದ ಇದು ಹೆಚ್ಚು ಚಂದ ಕಾಣುತ್ತದೆ ಅನ್ನುವ, ಈಗ ಒಬ್ಬ ಚಂದ ಕಾಣುತ್ತದೆ ಅಂತ ಕಾಣುವುದಿಲ್ಲ ಅಂತ ಹೇಳಲಿಕ್ಕೆ ನನಗೆ ಅರ್ಹತೆ ಉಂಟು ಅಲ್ಲ, ರೈಟ್ ಇಲ್ಲ. ಆದರೆ ಮರದ ಸಾಮಾನುಗಳಿಂದಲೇ ಯಕ್ಷಗಾನದ ವೇಷಭೂಷಣಗಳು ಎನ್ನುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದರೆ ಅದು ಚಂದ ಕಾಣ್ತದೆ ಎನ್ನುವ ಪ್ರಶ್ನೆ ಇಲ್ಲ. ಅದು ನಮಗೆ ಸ್ವೀಕಾರಾರ್ಹವೇ ಅಲ್ಲ. ಈಗ ಮಣಿ ಸಾಮಾನು ಸ್ವೀಕಾರಾರ್ಹ ಅಲ್ಲ. ಯಾಕೆ? ಯಕ್ಷಗಾನದ ವೇಷಭೂಷಣ ಮರದ ಸಾಮಾನ್ಯ ತಯಾರು ಮಾಡುವುದು ಅಲ್ವಾ? ಹಾಗಾಗಿ ಅದು ಇದರಿಂದ ಹೆಚ್ಚು ಚಂದ ಕಾಣುತ್ತದೆ ಎನ್ನುವಂಥದ್ದು ಒಂದು ಬಾಲಿಶವಾದಂತಹ ವಿಮರ್ಶೆ. ನನ್ನ ಲೆಕ್ಕಕ್ಕೆ ಅದು ಬಾಲಿಶವಾದ ವಿಮರ್ಶೆ. ಯಾಕಂದ್ರೆ ಮಣಿ ಸಾಮಾನ್ಯಲ್ಲಿ ಚಂದ ಕಾಣಿಸ್ತಾ ಇದ್ದದ್ದನ್ನು ಸುಮಾರು ನಾನು ಹೇಳಿದ್ನಲ್ಲ, ನಾನು ಯಕ್ಷಗಾನಕ್ಕೆ 69ನೇ ಇಸವಿಯಲ್ಲಿ ಪಾದಾರ್ಪಣೆ ಮಾಡಿದ್ದೇನೆ. ಆವತ್ತಿನಿಂದ ಸುಮಾರು ಈಗ ಒಂದು 5-6 ವರ್ಷದಿಂದ ವೇಷ ಮಾಡ್ತಿಲ್ಲ. ಎಲ್ಲಿಯ ತನಕ ನಾನು ವೇಷ ಮಾಡ್ತಾ ಇದ್ದೆ. ನಾನು ಮಣಿ ಸಾಮಾನಿನಲ್ಲಿ ವೇಷ ಮಾಡಿದವನು ಹೌದು, ಮರದ ಸಾಮಾನಲ್ಲಿ ವೇಷ ಮಾಡಿದವನು ಹೌದು, ಮರದ ಸಾಮಾನಿನ ವೇಷಭೂಷಣಗಳು ಒಂದು ಸಂಸ್ಥೆಯನ್ನೇ ಮಾಡಿಕೊಂಡವನು ಹೌದು. ಹಾಗಿದ್ರೆ ಆ ಮಣಿ ಸಾಮಾನ್ಯ ವೇಷಭೂಷಣಗಳು ಯಕ್ಷಗಾನಕ್ಕೊಂದು ಕೊರತೆ ಎನ್ನುವ ಚಿಂತನೆ ಯಾಕೆ ಬಂತು? ಹಾಗಾದ್ರೆ ಈ ಸ್ಟೇಟ್ಮೆಂಟ್ ತೀರಾ ಬಾಲಿಶವಾದ. ಅದು ನನ್ನ ಲೆಕ್ಕದಲ್ಲಿ ವೇಷ ಹಾಕುವವರು ಹೇಳುವ ವಿಷಯ, ಕಲಾವಿದ ಹೇಳುವ ಮಾತಲ್ಲ. ಈಗ ನೋಡಿ, ಇದು ಶ್ರೀದೇವಿಯ ಪಾತ್ರ ಸೊಂಟದವರೆಗೆ ಅದು ಬಹಳ ಚೆನ್ನಾಗಿ ಕಾಣ್ತದೆ. ಅಲ್ಲಿಂದ ಬಳಿಕ ಆ ನೆರಿಗೆಯನ್ನು ಬಳಸುವುದರಿಂದ ಅದು ಒಂದು ಸಹಜತೆಯನ್ನು ಕಳ್ಕೊಳ್ಳುತ್ತದೆ ಅಂತ ಹೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಇದನ್ನು ಸಹಜವಾಗಿ ಕಾಣುವ ಹಾಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಈಗ ಸಾಮಾನ್ಯವಾಗಿ ಹೇಗಂತ ಹೇಳಿದ್ರೆ, ಈ ದೇವಿ ಮಹಾತ್ಮೆ ಎನ್ನುವ ಪ್ರಸಂಗವೇ ಯಕ್ಷಗಾನಕ್ಕೆ ಬಹಳ ನಂತರ ಬಂದದ್ದು. ಬಹಳ ನಂತರ ಅಂದ್ರೆ ಮೊನ್ನೆ ಬಂದದ್ದು ಅಂತ ಅರ್ಥ ಅಲ್ಲ. ಒಂದು 100 ವರ್ಷಗಳೆಲ್ಲ ಆಗಬಹುದು. ಆಗ
ಈ ಈಗ ಒಂದು ಹೊಸ ಪ್ರಸಂಗವನ್ನು ನಾವು ಇವತ್ತು ಆಡ್ತೇವೆ ಅಂತ ಅನ್ನುವಾಗ ಕಲಾವಿದನಿಗೆ ಅಲ್ಲಿ ಕೆಲವು ಏನು ಸವಾಲುಗಳು ಅದೇ ಶಬ್ದ ಸವಾಲುಗಳಿರ್ತವೆ. ಏನು ಈಗ ಉದಾಹರಣೆಗೆ ಮಹಿಷಾಸುರ ಒಂದು ಹೊಸ ಕಲ್ಪನೆ. ಹೌದು. ಅದಕ್ಕೆ ನೀನು ಹೇಗೆ ಬಣ್ಣ ಬರೆಯುತ್ತೆ, ಮಹಿಷಾಸುರನ ವೇಷ ಹೇಗೆ ಮಾಡುತ್ತೆ? ಯಾಕಂದ್ರೆ ಮಹಿಷಾಸುರ ಒಂದು ಕೂಲು ಕಿರೀಟ ಕಟ್ಟಿಕೊಂಡ ಒಂದು ಕೇಸರ ತಟ್ಟಿ ಕಟ್ಟಿಕೊಂಡು ಬಂದರೆ ಮಹಿಷಾಸುರ ಆಗೋದಿಲ್ಲ. ಅದಕ್ಕೊಂದು ಹೊಸ ಕಲ್ಪನೆ ಬೇಕು. ನೀನು ಹೇಗೆ ಮಾಡುತ್ತಿ? ಮಹಿಷಾಸುರ ಮಾಡುವ ಬಣ್ಣದವನಿಗೆ ಆ ವಿಭಾಗವನ್ನು ಯಜಮಾನ ಹೇಳಿಬಿಟ್ಟಿರ್ತಾನೆ, ಕೊಡು. ಹಾಗೆ ದೇವಿ ಮಾಡುವವನಿಗೂ ಬರೀ ಒಂದು ಸರಿವೇಶ ಆದ್ರೆ ಸಾಕಾದ್ರೆ ದೇವಿ ಹೇಗೆ ಮಾಡುವುದು? ಅದಕ್ಕೆ ಆ ಕಾಲದಲ್ಲಿ ಏನಾಯ್ತು ಅಂದ್ರೆ ಒಂದು ಹೊಸ ಕಲ್ಪನೆಯನ್ನು ಅವರ ಅನಿಸಿಕೆಗೆ ತಕ್ಕ ಮಾಡಿದ್ರು. ಮಹಿಷಾಸುರನ 2 ಕೊಂಬು ಕಟ್ಟುವುದು, ಹೌದು, ಕಿರೀಟದ ಬದಲಿಗೆ ಇಲ್ಲಿ ಒಂದು ಎದೆ ಪದಕವನ್ನು ಶಿರೋಭೂಷಣದಾಗ ಕಟ್ಟುವುದು, ಲಭ್ಯ ವಸ್ತುಗಳಿಂದ. ಹೌದೌದು. ಈ ಒಣಗಿದ ತೆಂಗಿನ ಮರದ ಕೊಂಬು ಉಂಟಲ್ಲ, ಅದು ಕೊಂಬಿನ ಹಾಗೆ ಕಾಣ್ತಾ ನೋಡಿ, ಇದು ಹೋರಿಯ ಕೊಂಬಿನ. ಆರಂಭದಲ್ಲಿ ಅದಕ್ಕೆ ಕಪ್ಪು ಬಟ್ಟೆ ಸುತ್ತಿ ಕಟ್ಟುತ್ತಿದ್ದರು ಅಂತ ಹೇಳೋದು ಕೇಳಿದ್ದೇನೆ, ನನಗೆ ಗೊತ್ತಿಲ್ಲ, ನಾನು ನೋಡ್ರಿ. ಆಮೇಲೆ ರಟ್ಟಿನದ್ದು ಈಗ ನಿಮ್ಗೆ ರೆಡಿಮೇಡ್ ಅಲ್ಲಿಗೆ ತಲೆಗೆ ಇಟ್ಟುಕೊಂಡು ಹೋಗುವಂತದ್ದು ಬಂದಿದೆ. ಹೌದು. ಈಗ ಮಹಿಷಾಸುರನ ಆ ಕಲ್ಪನೆಯೂ ಯಕ್ಷಗಾನಕ್ಕೆ ಸಾಲದು ಅಂತ ಕೂಗುಂಟು, ಅದು ಬೇಡ. ದೇವಿಗೆ ಏನು ಮಾಡಿದ್ರು ಆ ಕಾಲದಲ್ಲಿ, ಇಲ್ಲಿಗೆಲ್ಲ ವೇಷ ಇದು ಮಾಡಿದ್ರು. ತಲೆಗೆ ಬಹುಶಃ ಪ್ರಪ್ರಥಮಕ್ಕೆ ಈ ದೇವಿ ಮುಡಿ ಆಯ್ದು ಇಲ್ಲೂ ಗೊತ್ತಿಲ್ಲ ನನಗೆ. ಆಮೇಲೆ ನಾಟಕದ ಪ್ರಭಾವ ಹೊಂದಿರಬಹುದು. ಆದರೆ 5-6 ಸೀರೆಗಳನ್ನು ಉದ್ದ ಒಂದು ಹಗ್ಗದಲ್ಲಿ ಹಾಕಿ ನೆರಿ ಹಾಕಿ ಸೊಂಟದ ಕೆಳಗೆ ಕಟ್ಟಿದ್ರು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ದೇವಿ ದೇವಸ್ಥಾನಗಳಲ್ಲಿ ದೇವಿಯನ್ನು ಅಲಂಕರಿಸುವ ಒಂದು ವಿಧಾನವನ್ನು ನೀವು ನೋಡಿರ್ಬೋದು. ಹೌದು ಹೌದು ಹೌದು. ಅದು ಮೊದಲಿಂದಲೇ ಇತ್ತು ಆ ಕಲ್ಪನೆ. ಆ ಕಲ್ಪನೆ ನೀವು ರೂಢಿಸಿದ್ದಿರ್ಬೋದು. ಹೌದು ಹೌದು. ಹಾಗಂತ ಹೇಳಿಕೊಂಡು ಯಕ್ಷಗಾನದಲ್ಲಿ ದೇವಿ ಯಕ್ಷಗಾನದ ವೇಷಭೂಷಣಗಳಿಂದ ಭಿನ್ನವಾಗಿ ಉಂಟು. ಅದನ್ನು ಯಕ್ಷಗಾನ ವೇಷಭೂಷಣಕ್ಕೆ ಸರಿಪಡಿಸುವುದು ಹೇಗೆ ಇತ್ಯಾದಿ ದೇವಿ ಮಾತ್ಮೆಯ ಬಗ್ಗೆ 3 ದಿವಸದ ಒಂದು ಕಾರ್ಯಾಗಾರ ನಡೆದಿತ್ತು ಬಜ್ಪೆಯಲ್ಲಿ. ಹೌದು ಹೌದು, ಗೊತ್ತುಂಟು. ಅಲ್ಲಿ ದೇವಿಯನ್ನು ಹೀಗೆ ಮಾಡುವುದು ಅಂತ ಒಂದು ಕಲ್ಪನೆಯನ್ನು ಮಾಡಿದ್ದೇವೆ ನಾವು. ನಾನು ಇದ್ದೆ ಅದರಲ್ಲಿ. ಆಮೇಲೆ ರಂಗಕ್ಕದ ಪ್ರಯೋಗ ಆಗಿದ್ದು ಗೊತ್ತಿಲ್ಲ, ಹವ್ಯಾಸಿ ರಂಗದಲ್ಲಂತೂ ಆಗಲೇ ಇಲ್ಲ. ಅದು ಯಾವ ಹೊಸ ಕಲ್ಪನೆ ಅನ್ನೋದನ್ನು ಹೇಳ್ಬೋದಾ ಇಲ್ಲಿ? ಅಂದ್ರೆ ಆ ಸೊಂಟದಿಂದ ನಂತರ ನೆರಿಗೆ ಬದಲಿಗೆ ಅದರ ವಿನ್ಯಾಸ ಹೇಗೆ ಸೊಂಟ ಕೆಳಗೆ ಕಚ್ಚೆಯನ್ನು ಹಾಕ್ತಿದ್ರು. ಕಚ್ಚೆ ಹಾಕಿ, ಅಂದ್ರೆ ಈ ಶಶಿಪ್ರಭೆ ಇದರ ಕಚ್ಚೆ ಹಾಕಿ ಆಮೇಲೆ ಒಂದು ಸಣ್ಣ ನೆರಿ ಇಲ್ಲಿಗೆ ಸೊಂಟಕ್ಕೆ, ಸಣ್ಣ ನೆರಿ, ಗೊತ್ತಾಯ್ತು, ಗೊತ್ತಾಯ್ತು, ಕಟ್ಟಿ ಈ ನಮ್ಮನೆ ಮಾಡಬಹುದು ಅಂತ ಒಂದು ಕಲ್ಪನೆ ಮಾಡಿ. ಅಂದ್ರೆ ಹಿಂದ್ಗಡೆ ಏನು ಇಲ್ಲಿಂದ ಈ ಹಿರಣ್ಯಕಶಿಪಿನ ಶಾಲಿನಾಗೆ ಅಂತದ್ದೇನಿಲ್ಲ. ಅದು ಬಡಗಿನ ಸಂಪ್ರದಾಯ. ಆ ಹಿಂದೆ ಶಾಲು ಬರುವುದು ಅದಲ್ಲ. ಓಹೋ, ಹಾಗೆ. ಅಂದ್ರೆ ಶಶಿಪ್ರಭೆಯ ವೇಷ ಕಚ್ಚೆ ಹಾಕಿ ಇಲ್ಲಿಯವರೆಗೆ ಸಣ್ಣ ಒಂದು ಸಣ್ಣ ಮುಂಡರದ್ದೆಲ್ಲ ಉಂಟಲ್ಲ, ಆ ರೀತಿಯಾಗಿ ಸಣ್ಣಗೆ ನೆರಿ. ನನಗೆ ಅದರ ಚಿತ್ರವನ್ನೊಮ್ಮೆ ಗಮನಿಸಿದರೆ ನನಗೆ ಅದು ಈಗ ವಿವರಿಸುವಲ್ಲಿ ಸ್ವಲ್ಪ ಮರವೇ ಆಗಿದೆ. ಪರವಾಗಿಲ್ಲ, ವರ್ಷ 3 ಆಯ್ತಲ್ಲ, ಅಂತೂ ಅದಕ್ಕೊಂದು ಹೊಸ ಕಲ್ಪನೆ ಕೊಟ್ಟಿದ್ದೇವೆ ನಾವು. ಈಗ ಚಂಡಮುಂಡರು ಹೇಗೆ ಪಕಡಿಯಲ್ಲಿ ಬರಬೇಕು ಅಂತ ಒಂದು ಕಲ್ಪನೆಯನ್ನು ಕೊಟ್ಟಿದ್ದೇವೆ. ತಲೆ ಬಿಟ್ಟು ಬರುವಂತದ್ದು ನಾಟಕದ ಸಂಪ್ರದಾಯ. ಹೌದು ಹೌದು. ಅದೇ ನಮ್ಮ ಈ ಮಧುಗೈಟವರು ಕೂಡ ಕಿರೀಟ ವೇಷದಲ್ಲಿ ಬರ್ಬೇಕು ಅಂತ ಆಗಿದೆ. ಅದೇ ರೀತಿಯಾಗಿ ಪಗಡಿಯಲ್ಲಿ ಬರ್ಬೇಕು, ರಂಗಕ್ಕೆ ಇನ್ನೂ ಬಂದಿಲ್ಲ. ಬರ್ಲಿಕ್ಕೆ ಅಂತ ಹೇಳಿದ್ರೆ ನೋಡಿ, ಪ್ರೇಕ್ಷಕವರೆಗೂ ಅದನ್ನು ಒಪ್ಪಿಕೊಳ್ಬೇಕಲ್ಲ. ಈಗ ಬರುವುದು ಅಂತ ಹೇಳಿದ್ರೆ ಎಲ್ಲ ನಮ್ಮ ಖುಷಿಗೆ ನಾವು ವೇಷ ಮಾಡಿದ್ರೆ ಪ್ರೇಕ್ಷಕರಿಗೂ ಬೇಕಲ್ಲ. ಹೌದು ಹೌದು ಹೌದು. ನಿಮ್ಮ ಈಗ ತೆಂಕುತಿಟ್ಟು ಆಹಾರದಲ್ಲಿ ನೀವು ಬಹಳಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಅಂದ್ರೆ ಈ ಯಕ್ಷಗಾನದ ಒಂದು ಹಿನ್ನೆಲೆಯೇ ಇಲ್ಲದೆ ಅಧ್ಯಾಪಕರಾಗಿದ್ದುಕೊಂಡು ಸ್ವಂತ ಆಸಕ್ತಿಯಿಂದ ಇದನ್ನು ರೂಢಿಸಿಕೊಂಡು ಇದರಲ್ಲಿ ಇಷ್ಟೆಲ್ಲ ನೀವು ಸಾಧನೆ ಮಾಡಿದ್ದೀರಿ. ಈಗ ನಿಮ್ಮ ಈ ಒಂದು
ಆಹಾರದ ಇದರಲ್ಲಿ ಒಟ್ಟು ನಿಮ್ಮ ಜೊತೆ ಎಷ್ಟು ಜನ ಈ ಒಂದು ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ? ಸುಮಾರು ಒಂದು 7-8 ಜನ ಇದ್ದಾರೆ. 8 ಜನ ಇದ್ದಾರೆ. ಅಂದ್ರೆ ಅವರೆಲ್ಲ ಈ ಕಿರೀಟದ್ದು ವೇಷಭೂಷಣ ಅದೇ ವಿಭಾಗದಲ್ಲಿ ದುಡಿಯುವವರಿದ್ದಾರೆ. ಇಷ್ಟು ಹೊತ್ತು ನಮ್ಮ ಜೊತೆ ಯಕ್ಷಗಾನ, ತೆಂಗುತಿಟ್ಟು ಯಕ್ಷಗಾನ ಆಹಾರದ ಬಗ್ಗೆ ಬಹಳ ಸುಂದರವಾಗಿ ನಮಗೆ, ಅಂದ್ರೆ ಅದರ ಹಿಂದಿನ ಕಷ್ಟ ಏನು, ಎಷ್ಟು ಎನ್ನುವುದನ್ನೆಲ್ಲ ಬಹಳ ಉದಾಹರಣೆ ಸಹಿತವಾಗಿ ವಿವರಿಸಿ ಕೊಟ್ಟಿದ್ದೀರಿ. ನಿಮಗೆ ಯಕ್ಷಗಾನ ಅಭಿಮಾನಿಗಳು ಎಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳು ಸರ್. ಧನ್ಯವಾದ.